हरे कृष्ण प्रभु जी। हरे कृष्ण प्रभु जी। हरे कृष्णा गुरु जी। हरे कृष्ण प्रभु जी। हरे कृष्ण प्रभु जी। कृष्ण गुरु जी। हरे कृष्ण ಎಲ್ಲ ಭಕ್ತರಿಗೂ प्रभु जी। हरे कृष्ण प्रभु जी। हरे कृष्ण प्रभु जी। ಹರೇ ಕೃಷ್ಣ. ಈಗ ನೋಡಿ 9 ಗಂಟೆವರೆಗೂ ಮಾಡ್ತಾರೆ ಪ್ರಭು ಚಿಕ್ಕನ 9 ಗಂಟೆ ಮಲಗ್ತಾರೆ ಎಷ್ಟೊತ್ತು ಕೂತು ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ नमो भगवते वासुदेवाय। ಓಂ ನಮೋ ಭಗವತೆ ವಾಸುದೇವಾಯ. ओम ಓಂ नमो ಭಗವತೆ भगवते वासुदेवाय। ವಾಸುದೇವಾಯ. ನಾರಾಯಣಂ ನಮಸ್ಕೃತ್ಯ नारायणं नमस्कृत्य ನರಂ ಚೈವ ನರೋತ್ತಮಂ नरं ಚೈವ चैव ನರೋತ್ತಮಂ नरोत्तमम् ದೇವೀಂ ಸರಸ್ವತೀಂ ವ್ಯಾಸಂ देवीं सरस्वतीं व्यासं ತೋ ಜಯಮುದೀರಯೇತ್. ततो ಜಯಮುದೀರಯೇ. ನಷ್ಟಪ್ರಾಯೇಷು ಅಭದ್ರೇಷು नष्टप्रायेषु ನಷ್ಟಪ್ರಾಯೇಷು अभद्रेषु ನಿತ್ಯಂ ಭಾಗವತ ಸೇವಯಾ नित्यं ಭಾಗವತ भागवत ಸೇವಯಾ. ಭಗವತಿ ಉತ್ತಮ ಶ್ಲೋಕೆ ಭಗವತಿ उत्तम ಉತ್ತಮ श्लोके ಶ್ಲೋಕೆ ಭಕ್ತಿರ್ಭವತಿ ನೈಷ್ಠಿಕಿ. भक्तिर्भवति ನೈಷ್ಠಿಕಿ. नैष्ठिकी। ಮೂರನೇ ಸ್ಕಂದ 21ನೇ ಅಧ್ಯಾಯ ಶ್ಲೋಕ 15. ಇವಾಗಲೇ ನೀವೆಲ್ಲರೂ ಓದಿದ್ದೀರಾ, ಸೊ ನಾನೊಮ್ಮೆ ಓದ್ತೀನಿ ಅಷ್ಟೇ. ತಥಾ ಸಚಾಹಂ ಪರಿವೋ ದುಃಖಾಮಹ ಸಮಾನಶೀಲಾಂ ಗೃಹಮೇದಧೇನು ಉಪೇಯಿವಾನ್ ಮೂಲಂ ಅಶೇಷ ಮೂಲಂ ದುರಾಶಯ ಕಾಮ ದುಗಾಂಗಿಪಸ್ಯ. ಅನುವಾದ: ಆದುದರಿಂದ ನಾನು ಸಮಾನಶೀಲೆಯಾದ ನನ್ನ ವೈವಾಹಿಕ ಜೀವನದಲ್ಲಿ ಕಾಮಧೇನುವೆನಿಸುವ ಕನ್ಯೆಯನ್ನು ನನ್ನ ಕಾಮೇಚ್ಛೆಯನ್ನು ತೃಪ್ತಿಪಡಿಸುವುದಕ್ಕಾಗಿ ವರಿಸಲು ಬಯಸುತ್ತಾ ನಾನು ಕೂಡ ನಿನ್ನ ಪಾದಕಮಲಗಳನ್ನು ಆಶ್ರಯಿಸಲು ಅಪೇಕ್ಷಿಸುತ್ತೇನೆ. ನಿನ್ನ ಪಾದಕಮಲಗಳು ಎಲ್ಲದಕ್ಕೂ ಮೂಲವಾಗಿವೆ, ಏಕೆಂದರೆ ನೀನು ಕಲ್ಪವೃಕ್ಷದಂತೆ ಇರುವವನು. ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ: ಕರ್ದಮ ಮುನಿಯು ಭೌತಿಕ ಅನುಕೂಲತೆಗಳಿಗಾಗಿ ಭಗವಂತನ ಬಳಿ ಸಾರುವವರನ್ನು ಖಂಡಿಸುತ್ತಾನಾದರೂ ಭಗವಂತನ ಮುಂದೆ ಭೌತಿಕವಾದ ಯಾವುದನ್ನೂ ನಿನ್ನಲ್ಲಿ ಕೇಳಬಾರದೆಂದು ನಾನು ತಿಳಿದಿರುವೆನಾದರೂ ನಾನು ಸಮಾನಶೀಲೆಯಾದ ಕನ್ಯೆಯನ್ನು ವರಿಸಲು ಇಚ್ಛಿಸುತ್ತೇನೆ ಎಂದು ತನ್ನ ಭೌತಿಕ ಅಸಾಮರ್ಥ್ಯವನ್ನು ಮತ್ತು ಅಭಿಲಾಷೆಯನ್ನು ವ್ಯಕ್ತಪಡಿಸಿದೆ. ಸಮಾನಶೀಲೆಯಾದ ಎಂಬ ವಾಕ್ಯಾಂಶವು ಇಲ್ಲಿ ಬಹುಮುಖ್ಯವಾದುದು. ಹಿಂದೆ ಸಮಾನ ಸ್ವಭಾವದ ಯುವಕ ಯುವತಿಯರಿಗೆ ಮದುವೆ ಮಾಡಿಸುತ್ತಿದ್ದರು. ಅವರಿಬ್ಬರನ್ನು ಸುಖವಾಗಿರಿಸಲು ಸಮಾನ ಸ್ವಭಾವದ ಯುವಕ ಯುವತಿಯರನ್ನೇ ಒಂದಾಗಿಸುತ್ತಿದ್ದರು. ಹೆಚ್ಚೇನೂ ಬೇಡ, 25 ವರ್ಷಗಳ ಹಿಂದಿನವರೆಗೆ ಭಾರತದಲ್ಲಿ ತಂದೆ ತಾಯಿಗಳು ಮದುವೆಯಾಗತಕ್ಕ ಯುವಕ ಯುವತಿಯರ ಮನೋವೈಜ್ಞಾನಿಕ ಸ್ಥಿತಿಗಳಿಂದ ಅವರೊಳಗೆ ವಾಸ್ತವಿಕವಾದ
ಜೊತೆಗೂಡಿಕೆ ಯಾವುದೋ ಎಂದು ನೋಡುವುದಕ್ಕಾಗಿ ಅವರ ಜಾತಕವನ್ನು ಪರಿಶೀಲಿಸುತ್ತಿದ್ದರು. ಬಹುಶಃ ಈಗಲೂ ಇದು ಪ್ರಚಲಿತವಿದೆ. ಈ ಬಗೆಯ ಪರಿಶೀಲನೆಗಳು ಬಹುಮುಖ್ಯವಾದುವು. ಈ ಕಾಲದಲ್ಲಿ ಅಂತಹ ಪರಿಶೀಲನೆ ಇಲ್ಲದೆ ಮದುವೆ ಏರ್ಪಡುತ್ತದೆ ಮತ್ತು ಇದೇ ಕಾರಣದಿಂದ ಮದುವೆಯಾದ ಸ್ವಲ್ಪ ಸಮಯದಲ್ಲೇ ವಿವಾಹ ವಿಚ್ಛೇದನವಾಗುತ್ತದೆ ಮತ್ತು ಬೇರ್ಪಡೆಯುಂಟಾಗುತ್ತದೆ. ಹಿಂದೆ ಪತಿ ಪತ್ನಿಯರು ತಮ್ಮ ಜೀವನ ಪೂರ್ತಿಯಾಗಿ ಶಾಂತಿಯುತವಾಗಿ ಬಾಳುತ್ತಿದ್ದರು. ಆದರೆ ಈಗ ಅಂತಹ ಬದುಕು ಬಹಳ ಕಷ್ಟಕರವಾದ ಕಾರ್ಯವಾಗಿದೆ. ಕರ್ದಮ ಮುನಿಯು ತನಗೆ ಸಮಾನವಾದ ಮನೋಧರ್ಮವುಳ್ಳ ಓರ್ವ ಪತ್ನಿಯನ್ನು ಹೊಂದಲು ಬಯಸಿದ್ದನು. ಏಕೆಂದರೆ ಆಧ್ಯಾತ್ಮಿಕ ಮತ್ತು ಭೌತಿಕ ಪುರೋಭಿವೃದ್ಧಿಯಲ್ಲಿ ನೆರವಾಗಲು ಓರ್ವ ಪತ್ನಿ ಅವಶ್ಯಕ. ಪತ್ನಿಯು ಧರ್ಮ, ಅರ್ಥ ಮತ್ತು ಕಾಮದ ಎಲ್ಲ ಇಚ್ಛೆಗಳನ್ನು ಈಡೇರಿಸುವಳೆಂದು ಹೇಳಲಾಗಿದೆ. ಒಬ್ಬನಿಗೆ ಒಬ್ಬಳು ಒಳ್ಳೆಯ ಪತ್ನಿ ಇದ್ದರೆ ಅವನನ್ನು ಅತ್ಯಂತ ಭಾಗ್ಯಶಾಲಿ ಎಂದು ಭಾವಿಸಬಹುದು. ಒಬ್ಬ ಮನುಷ್ಯನು ಬಹಳ ಐಶ್ವರ್ಯವನ್ನು ತುಂಬ ಒಳ್ಳೆಯವರಾದ ಮಕ್ಕಳು ಅಥವಾ ತುಂಬ ಒಳ್ಳೆಯ ಪತ್ನಿಯನ್ನು ಉಳ್ಳವನಾಗಿದ್ದರೆ ಅವನನ್ನು ಭಾಗ್ಯಶಾಲಿ ಎಂದು ಜ್ಯೋತಿಷ ಶಾಸ್ತ್ರದಲ್ಲಿ ಪರಿಗಣಿಸಲಾಗಿದೆ. ಈ ಮೂರರಲ್ಲಿ ತುಂಬ ಒಳ್ಳೆಯ ಪತ್ನಿಯುಳ್ಳ ಆತನು ಅತ್ಯಂತ ಭಾಗ್ಯಶಾಲಿ ಎಂದು ಪರಿಗಣಿತನಾಗುವನು. ಮದುವೆಯಾಗುವುದಕ್ಕೆ ಮೊದಲು ಒಬ್ಬನು ತನ್ನ ಸಮಾನ ಮನೋಧರ್ಮದವಳನ್ನು ಪತ್ನಿಯಾಗಿ ಆಯ್ಕೆ ಮಾಡಬೇಕು. ತೋರಿಕೆಯ ಚೆಲುವಿಕೆಯಿಂದ ಅಥವಾ ಇಂದ್ರಿಯ ತೋಷಣದ ಆಕರ್ಷಕ ಲಕ್ಷಣಗಳಿಂದ ಮೋಹಿತನಾಗಬಾರದು. ಭಾಗವತದ 12ನೆಯ ಸ್ಕಂದದಲ್ಲಿ ಹೇಳಿರುವುದೇನೆಂದರೆ, ಕಲಿಯುಗದಲ್ಲಿ ವಿವಾಹವು ಲೈಂಗಿಕ ಜೀವನ ಕಲ್ಪನೆಯನ್ನು ಆಧರಿಸುವುದು. ಲೈಂಗಿಕ ಜೀವನದಲ್ಲಿ ನ್ಯೂನತೆಯುಂಟಾದ ಕೂಡಲೇ ವಿವಾಹ ವಿಚ್ಛೇದನದ ಪ್ರಶ್ನೆ ಉದ್ಭವಿಸುವುದು. ಕರ್ದಮ ಮುನಿಯು ಉಮಾದೇವಿಯಿಂದ ಅನುಗ್ರಹವನ್ನು ಕೇಳಬಹುದಾಗಿತ್ತು. ಏಕೆಂದರೆ ಯಾವನಿಗಾದರೂ ಒಳ್ಳೆಯ ಪತ್ನಿ ಬೇಕಾಗಿದ್ದರೆ ಅವನು ಉಮಾದೇವಿಯನ್ನು ಆರಾಧಿಸುವಂತೆ ಶಾಸ್ತ್ರಗಳಲ್ಲಿ ಸಮರ್ಥಿಸಲಾಗಿದೆ. ಆದರೆ ಕರ್ದಮನು ದೇವೋತ್ತಮ ಪರಮಪುರುಷನ ಆರಾಧನೆಗೆ ಹೆಚ್ಚಿನ ಮಹತ್ವವನ್ನು ಕೊಟ್ಟನು. ಏಕೆಂದರೆ ಒಬ್ಬನು ಅನೇಕ ಇಚ್ಛೆಗಳಿಂದ ಕೂಡಿರಲಿ, ಇಚ್ಛೆಯೇ ಇಲ್ಲದಿರಲಿ ಅಥವಾ ಮೋಕ್ಷಾಪೇಕ್ಷೆಯಾಗಿರಲಿ, ಪ್ರತಿಯೊಬ್ಬನೂ ಪರಮಪ್ರಭುವನ್ನು ಆರಾಧಿಸಬೇಕೆಂದು ಭಾಗವತದಲ್ಲಿ ಸಮರ್ಥಿಸಲಾಗಿದೆ. ಈ ಮೂರು ಬಗೆಯ ಜನವರ್ಗದಲ್ಲಿ ಒಂದು ವರ್ಗದವನು ಭೌತಿಕ ಇಚ್ಛೆಗಳ ಈಡೇರಿಕೆಯಿಂದ ಸುಖಿಯಾಗಲು ಪ್ರಯತ್ನಿಸುವನು. ಈ ಮೂರು ಬಗೆಯ ಜನವರ್ಗದಲ್ಲಿ ಒಂದು ವರ್ಗದವನು ಭೌತಿಕ ಇಚ್ಛೆಗಳ ಈಡೇರಿಕೆಯಿಂದ ಸುಖಿಯಾಗಲು ಪ್ರಯತ್ನಿಸುವನು. ಇನ್ನೊಬ್ಬನು ಪರಮಾತ್ಮನಲ್ಲಿ ಐಕ್ಯಗೊಂಡು ಸುಖಿಯಾಗಲು ಬಯಸುವನು ಮತ್ತು ಬೇರೊಬ್ಬನು ಪರಿಪೂರ್ಣ ಮನುಷ್ಯನಾಗಿದ್ದು ಭಕ್ತನಾಗಿರುವನು. ಆತನು ದಿವ್ಯ ಪ್ರೇಮದ ಸೇವೆಯನ್ನು ಸಲ್ಲಿಸಲು ಬಯಸುತ್ತಾನೆ. ಯಾವ ಸಂದರ್ಭದಲ್ಲಿಯೂ ಪ್ರತಿಯೊಬ್ಬನು ದೇವೋತ್ತಮ ಪರಮಪುರುಷನನ್ನು ಆರಾಧಿಸಬೇಕು. ಏಕೆಂದರೆ ಅವನು ಪ್ರತಿಯೊಬ್ಬನ ಅಪೇಕ್ಷೆಯನ್ನು ಪೂರ್ಣಗೊಳಿಸುವನು. ಪರಮಪುರುಷನನ್ನು ಪೂಜಿಸುವುದರಿಂದಾಗುವ ಪ್ರಯೋಜನವೇನೆಂದರೆ, ವ್ಯಕ್ತಿಗೆ ಭೌತಿಕ ಸುಖಾನುಭವದಲ್ಲಿ ಅಭಿಲಾಷೆ ಇದ್ದರೆ ಅವನು ಕೃಷ್ಣನನ್ನು ಆರಾಧಿಸಿದರೆ ಕ್ರಮೇಣ ಪರಿಶುದ್ಧ ಭಕ್ತನಾಗುವನು ಮತ್ತು ಮುಂದೆ ಅವನಿಗೆ ಏನೂ ಭೌತಿಕ ತೃಷೆ ಇರಲಾರದು. ಒಂದು ನಿಮಿಷ.
ಓಕೆ, ಯಾರಾದರೂ ಏನಾದರೂ ಹೇಳಲಿಕ್ಕೆ ಇಚ್ಛೆ ಪಡ್ತಾರಾ ಈ ಶ್ಲೋಕದ ಬಗ್ಗೆ? ಭಾವಾರ್ಥ, ದೊಡ್ಡ ಭಾವಾರ್ಥ ಶ್ರೀಲ ಪ್ರಭುಪಾದರು ಕೊಟ್ಟಿರೋದು. ಹರೇ ಕೃಷ್ಣ ಪ್ರಭುಜಿ, ನಾನು ಹೇಳ ಪ್ರಭುಜಿ. ಹೇಳಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ, ಇಲ್ಲಿ ಹೇಳ್ತಾರೆ ಭಗವಂತನ ಹತ್ರ ಭೌತಿಕ ಇಚ್ಛೆ ಇಟ್ಕೊಂಡು ಹೋಗ್ಬಾರ್ದು ಅಂತ. ಆದ್ರೂ ಕೂಡ ಕರ್ದಮ ಮುನಿಗಳು ತಮಗೆ ಒಂದು ಸಮಾನಶೀಲಿಯಾದ ಒಂದು ಹೆಂಡತಿ ಬೇಕು ಅಂತ ಆ ಇಚ್ಛೆಯನ್ನು ವ್ಯಕ್ತಪಡಿಸಿದ್ರು. ಅದಕ್ಕೆ ಹೇಗೆ ಇಲ್ಲಿ ಹೇಳ್ತಾ ಇದ್ದಾರೆ ಅಂದ್ರೆ, ಅದಕ್ಕೆ ಹೇಗೆ ಸಮರ್ಥನೆ ಕೊಡ್ತಾ ಇದ್ದಾರೆ ಅಂದ್ರೆ, ಅಕಾಮಃ ಸರ್ವಕಾಮಃ ಮೋಕ್ಷ ಕಾಮ ಉದಾರದಿಹಿ ತೀವ್ರೇಣ ಭಕ್ತಿ ಯೋಗೇನ ಯಜೇತ ಪರಮಂ ಪ್ರದಂ. ಅಂದ್ರೆ ಭಗವಂತನಿಗೆ ಯಾವ ಇಚ್ಛೆ ಇಟ್ಟುಕೊಂಡಿದ್ರು, ಸರ್ವ ಕಾಮಗಳನ್ನು ಇಟ್ಕೊಂಡಿದ್ರು ಭಗವಂತನ ಹತ್ರ ಹೋಗ್ಬೇಕು. ಎಲ್ಲ ಕರ್ಮಿಗಳು ಇಟ್ಕೊಂಡ ಹಾಗೆ, ಅಥವಾ ಮುಕ್ತಿಯನ್ನು ಪಡಿಬೇಕು ಅಂತ ಜ್ಞಾನಗಳು ಇಟ್ಕೊಂಡ್ರೆ ಅವರು ಕೂಡ ಭಗವಂತನ ಹತ್ರ ಹೋಗ್ಬೇಕು. ಯಾವುದೇ ಕಾಮ ಇಲ್ಲ ಭಕ್ತರು, ಅವರು ಕೂಡ ಭಗವಂತನ ಹತ್ರ ಹೋಗ್ತಾರೆ. ಸೊ ಹಾಗಾಗಿ ಏನಿದ್ರು ಕೂಡ ಭಗವಂತನ ಹತ್ರ ನಾವು ಕೇಳಬೇಕು, ಹೋಗ್ಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಯಾಕೆಂತಂದ್ರೆ ಅವರು ಭಗವಂತನ ಹತ್ರ ಎಲ್ಲಾ ಇಚ್ಛೆ ಇಟ್ಕೊಂಡು ಹೋಗಿದ್ರು ಕೂಡ ಭಗವಂತ ಅದನ್ನ ಪೂರೈಸ್ತಾನೆ ಮತ್ತು ಎಲ್ಲ ಇಚ್ಛೆ ಇದ್ದವರ ಅವರನ್ನ ಪರಿಶುದ್ಧ ಮಾಡ್ತಾನೆ. ಸೊ ಹಾಗಾಗಿ ಭಗವಂತನ ಹತ್ರ ನಮ್ಮದು ಏನಿದ್ರು ಕೂಡ ನಾವು ನಮ್ಮ ಇಚ್ಛೆಗಳನ್ನು ಕಾಮಗಳನ್ನು ವ್ಯಕ್ತಪಡಿಸಿಕೊಂಡು ಭಗವಂತನ ಹತ್ರ ಹೋಗ್ಬೇಕು ಮತ್ತು ಅಲ್ಲಿ ನಾವು ಪರಿಶುದ್ಧರಾಗಿ ಭಕ್ತಿ ಮಾರ್ಗಕ್ಕೆ ಬರಬಹುದು ಅಂತ ಪ್ರಭುಜಿ. ಅದಕ್ಕೆ ಕರ್ದಮ ಮುನಿಗಳು ತಮ್ಮ ಇಚ್ಛೆಯನ್ನು ಭಗವಂತನ ಹತ್ರ ವ್ಯಕ್ತಪಡಿಸ್ತಾ ಇದ್ದಾರೆ. ಹರೇ ಕೃಷ್ಣ ಪ್ರಭುಜಿ. ಇಷ್ಟೇ ಅರ್ಥ ಆಗಿದ್ದು ಪ್ರಭುಜಿ ನನ್ಗೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಇನ್ಯಾರಾದ್ರೂ ಇನ್ನೇನ ಸೇರಿಸ್ಬೇಕು ಅನ್ಕೊಳ್ತೀರಾ? ಮಾತಾಜಿ ಚೆನ್ನಾಗಿ ಹೇಳಿದ್ರು. ಮತ್ತೆ ಅವ್ರ ಜೊತೆಗೆ ಓಕೆ, ಸ್ಟಾರ್ಟ್ ಮಾಡೋಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ಮಾತಾಜಿಯವರು ಹೇಳಿದಾಗೆ ಇಲ್ಲಿ ಕರ್ದಮುನಿಯವರ ಚರಿತ್ರೆ, ಸೊ ಅದರ ಮೂಲಕ ಶ್ರೀಲ ಪ್ರಭುಪಾದರು ಇಲ್ಲಿ ನಮ್ಗೆ ಭಾವಾರ್ಥ ತಿಳಿಸ್ತಾ ಇದ್ದಾರೆ. ಸೊ ಕರ್ದಮುನಿ ನಾವು ಕೇಳೋದು ಪ್ರಜಾಪತಿಗಳಲ್ಲಿ ಒಬ್ಬರವರು, ಬ್ರಹ್ಮನ ಮಗನಾಗೆ ಅವರ ಜನನ, ಮತ್ತೆ ಬ್ರಹ್ಮದೇವರಿಂದ ಅವರಿಗೆ ಆದೇಶ ಇರುತ್ತೆ. ಪ್ರಜಾಪತಿಗಳು ಅಂದ್ರೆ ಅವರು ಪೀಳಿಗೆಯನ್ನು ಹೆಚ್ಚಿಸಬೇಕು. ಪೀಳಿಗೆ ಅಂದ್ರೆ ಹಿಂದೆ ಸೃಷ್ಟಿ ಕಾರ್ಯ ನಾಶದ ನಂತರ ಮತ್ತೆ ಬ್ರಹ್ಮದೇವರು ಸೃಷ್ಟಿಯನ್ನು ಆರಂಭಿಸ್ತಾರೆ. ಇದು ಪ್ರತಿ ಬ್ರಹ್ಮನ ಕಾಲಾವಧಿಯಲ್ಲಿ ಇರುತ್ತೆ. ಮತ್ತೆ ಪ್ರತಿ ಬ್ರಹ್ಮನ ಕಾಲಾವಧಿಯಲ್ಲಿ ಪ್ರತಿ ದಿನವೂ ಕೂಡ ಇದಿದೆ ಈ ರೀತಿಯ ಮತ್ತೆ ಸೃಷ್ಟಿ. ಬ್ರಹ್ಮನು ಅವರ ರಾತ್ರಿ ಸಮಯದಲ್ಲಿ ಮಲಗಿದಾಗ ಎಲ್ಲ ಲೋಕಗಳು ಮೇಲೆ 1-2-3 ಲೋಕಗಳು, ಮಹರ್ಲೋಕ, ಒಂದು ಬ್ರಹ್ಮಲೋಕ, 1-2-3 ಲೋಕ ಬಿಟ್ಟು ಎಲ್ಲವೂ ಕೂಡ ಆ ಪ್ರಳಯದ ನೀರು ಕೆಳಗಿಂದ ಬಂದ ಗರ್ಭೋದಕ ಸಮುದ್ರದಿಂದ ಅದು ತುಂಬಿಕೊಂಡು ಎಲ್ಲವೂ ನಾಶವಾಗುತ್ತೆ. ಮತ್ತೆ ಬ್ರಹ್ಮ ಅವರು ವಿಶ್ರಾಂತಿ ತಗೊಳ್ತಾರೆ ಅಂದರೆ ಇನ್ಯಾರು ಈ ಜಗತ್ತನ್ನು ಇದರ ಒಂದು ಹೊಣೆಗಾರಿಕೆ ತಗೊಳ್ಳಕ್ಕೆ ಅಷ್ಟು ಅರ್ಹತೆ ಉಳ್ಳ ವ್ಯಕ್ತಿ ಇನ್ಯಾರಿಲ್ಲ. ಬ್ರಹ್ಮನಿಗೆ ಆ ಶಕ್ತಿ ಇದೆ, ಸಾಮರ್ಥ್ಯ ಇದೆ. ಸೊ ಅವರಿಗೂ ಕೂಡ ಆಯಾಸ ಆಗಿದೆ ಅಂತ ಅವರ ಅಷ್ಟು ಅವರ ದಿವಸ, ಅವರ ಗಂಟೆ ನಮ್ಮ ರೀತಿಯಲ್ಲಿ 12 ಗಂಟೆ ಹಗಲು, 12 ಗಂಟೆ ರಾತ್ರಿ. ಆದರೆ ಅವರು ಅಷ್ಟು ಅವರು ಕೂಡ ಸಂಜೆಯ ಸಮಯ, ಅವರ ಕಾಲದಲ್ಲಿ, ಅವರ ಸಮಯದಲ್ಲಿ ಅವರಿಗೆ ವಿಶ್ರಾಂತಿ ತಗೊಳ್ಬೇಕು ಅನ್ನುವಾಗ ಭಗವಂತನು ಎಲ್ಲ ಲೋಕಗಳ ಕೆಳಗಿನ ಲೋಕಗಳೆಲ್ಲ ನಾಶ ಮಾಡ್ತಾರೆ. ಮತ್ತೆ ಬ್ರಹ್ಮನು ಮರೋ ದಿವಸ ಎಚ್ಚರಗೊಂಡು ಅವರ ಸೃಷ್ಟಿಯ ಕಾರ್ಯವನ್ನು ಆರಂಭಿಸ್ತಾರೆ. ಸೊ ಈ ದಿವಸದ
ಬ್ರಹ್ಮನ ಈ ದಿವಸದ ಸೃಷ್ಟಿ ಕಾರ್ಯದಲ್ಲಿ ನಾವು ಕೇಳ್ತಾ ಇರೋದು ಮೊದಲಿಗೆ ತುಂಬಾ ಅಂದ್ರೆ ಆರಂಭದಲ್ಲೇ ಬ್ರಹ್ಮದೇವರು ಸೃಷ್ಟಿ ಮಾಡೋ ಸಮಯದಲ್ಲಿ ಅವನ ಮಗನಾಗಿ ಕರ್ದಮುನಿಯವರು ಹುಟ್ಟಿರೋದು. ಸೊ ಈ ದಿವಸದ ಬ್ರಹ್ಮನ ಸೃಷ್ಟಿ ಇದು. ಸೊ ಈ ಬ್ರಹ್ಮನ ಸೃಷ್ಟಿಯಲ್ಲಿ ಕರ್ದಮುನಿ ತನ್ನ ತಂದೆಯ ಆಜ್ಞೆಯನ್ನು ಒಂದು ಕಡೆ ಅವ್ರು ಪೂರೈಕೆ ಮಾಡಬೇಕು, ಮತ್ತೆ ಇನ್ನೊಂದು ಕಡೆ ಅದಕ್ಕೆ ಮೊದಲಿಗೆ ಅವರು ಕೂಡ ತಪಸ್ಸೆ ಮಾಡ್ತಾರೆ. ಬ್ರಹ್ಮದೇವರು ತಪಸ್ಸೆ ಮಾಡಿದ್ರು. ನಾವು ಕೇಳೋದು ಬ್ರಹ್ಮದೇವರು ಕೂಡ ಅವರು ಸೃಷ್ಟಿಯ ಆರಂಭದಲ್ಲಿ ತುಂಬಾ ದೊಡ್ಡ ತಪಸ್ಸೆ, ತುಂಬಾ ದೀರ್ಘ ಸಮಯ, ದೇವತಾ ಸಮಯದಲ್ಲಿ 1000 ವರ್ಷಗಳು ಅಂತ ನಾವು ಕೇಳ್ತೇವೆ. ಸೊ ಬ್ರಹ್ಮನ ಸಮಯದಲ್ಲ, ಅದು ದೇವತಾ ಲೋಕಗಳ ಆ ಸಮಯದಲ್ಲಿ. ಸೊ ಏನಿಗೆ ಸೊ ಈ ಕಾಲಾವಧಿ ನಮಗೆ ಹೋಲಿಕೆ ಮಾಡಿಕೊಂಡ್ರೆ ತುಂಬಾ ದೊಡ್ಡ ಸಮಯ. ಬ್ರಹ್ಮದೇವರು ತಪಸ್ಸೆ ಮಾಡಿದ್ದಾಗ್ಬೋದು, ಈಗ ಕರ್ದಮ ಮುನಿ ತಪಸ್ಸೆ ಮಾಡ್ತಾ ಇರೋದಾಗ್ಬೋದು, ಎಲ್ಲ ಕೂಡ ನಾವು ಅದನ್ನ ಇದು ಮಾಡ್ಕೊಳ್ಳಿಕ್ಕೂ ಆಗೋದಿಲ್ಲ, ಕಲ್ಪನೆ ಮಾಡ್ಕೊಳ್ಳಿಕ್ಕೂ ಆಗೋಲ್ಲ. ಅಷ್ಟು ದೊಡ್ಡ ಸಮಯದಲ್ಲಿ ಅವ್ರು ಮಾಡಿದ್ದಾರೆ. ಕಾಲ ಬೇರೆ, ಸಮಯ ಬೇರೆ. ಸೊ ಆ ಸಮಯದಲ್ಲಿ ಅವರ ಜೀವಾವಧಿ ಬೇರೆ, ಅವರ ಮನೋಬಲ ಬೇರೆ, ಬುದ್ಧಿ, ದೇಹ ಬೇರೆ 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 ಇತ್ತು. ಸೊ ಎನಿವೆ, ಸೊ ಈ ಒಂದು ತತ್ವ, ಸೊ ಅವರು ತಪಸ್ಸೆಯನ್ನು ಆಚರಿಸಿದರು. ಕರ್ದಮುನಿ ಆಚರಿಸಿದ್ದು ಕೂಡ ಎಷ್ಟು ತುಂಬಾ ದೀರ್ಘ ಸಮಯ. ಇಲ್ಲಿ 10,000 ವರ್ಷ ಎಷ್ಟು ಕೊಟ್ಟಿದ್ದಾರೆ ನನಗೆ ಗೊತ್ತಿಲ್ಲ. ಇಲ್ಲಿ ಕರ್ದಮುನಿ ಎಷ್ಟು 1000 ವರ್ಷ, ಯಾರು ನೆನಪಿದ್ರೆ ಹೇಳ್ಬೋದು ಎಷ್ಟು ವರ್ಷಗಳು ಅವರು ತಪಸ್ ಮಾಡಿದ್ರು ಅಂತ. 10,000 ವರ್ಷ. 10,000 ವರ್ಷ. ಯಾವ್ದು 10,000 ವರ್ಷ ಸೇಮ್ ಅದೇ, ಅದು ಅವ್ರದ್ದು ಕೂಡ ಯಾವ್ದು ನಮ್ಮ ಲೆಕ್ಕಾಚಾರನ ಇದು ಏನು ಅಂತ ನಮ್ಮ ಲೆಕ್ಕಾಚಾರ ಇರ್ಬೋದು. ಕರ್ದಮುನಿ ಇಲ್ಲಿ ತಪಸ್ಸೆ ಮಾಡ್ತಾ ಇರೋದು ಇಲ್ಲಿ ಭೂಲೋಕದಲ್ಲಿ ಅಂತ ನಾವು ಕೇಳ್ತಾ ಇರೋದು. ಒಂದು ರೀತಿಯಲ್ಲಿ ಭೂಲೋಕದಲ್ಲಿ ಅಲ್ಲ, ಇದು ಪುಲಸ್ತ್ಯ ಆಶ್ರಮ ಅಂದ್ರೆ ಎಲ್ಲಿ ಇದು ನದಿ, ಆ ನದಿ ಅಲ್ಲಿ ಪ್ರಭುಜಿ ಯಾವ ನದಿಯಲ್ಲಿ ಅವ್ರು ತಪಸ್ಸೆ ಮಾಡ್ತಾ ಇರೋದು? ಮಾತಾಜಿ ಗಂಗಾಸಾಗರ ಪ್ರಭುಜಿ, ಕಪಿಲ ದೇವರು ಗಂಗಾಸಾಗರದಲ್ಲಿ. ಇಲ್ಲ, ಅಲ್ಲಿ ಎಲ್ಲ ಅನ್ಸುತ್ತೆ ಇವರು ಇವರೆಲ್ಲ ತಪಸ್ಸೆ ಮಾಡಿದ್ದು ಅಲ್ಲೇನಾ? ಓಕೆ, ನನಗೆ ನೆನಪ ಬರ್ತಾ ಇಲ್ಲ. ಓಕೆ, ಸೊ ಇವ್ರು ತಪಸ್ಸೆ ಮಾಡಿದ್ದು ಸೊ ಭೂಲೋಕದಲ್ಲೇ. ಸೊ ಹಾಗೆ ಈ ಸಮಯ ಕೂಡ ಇದರಲ್ಲೇ ಇರುತ್ತೆ. ಅಂದ್ರೆ ಒಂದು ರೀತಿ ಸತ್ಯಯುಗ ಅಂತಾನೆ ಹೇಳ್ಬೋದು ನಾವು. ಸತ್ಯಯುಗ ಅಂದ್ರೆ ಮೊದಲಿನ ಈ ಯುಗಾವಧಿಯಲ್ಲಿ ಮೊದಲನೇ ಇದು. ಸೊ ಅವರು ತಪಸ್ಸೆ ಮಾಡಿ ಮತ್ತೆ ಅವ್ರ ತಪಸ್ಸೆಗೆ ಭಗವಂತನೇ ಇವಾಗ ಅವರ ಮುಂದೆ ಪ್ರತ್ಯಕ್ಷನಾಗಿದ್ದಾರೆ. ಸೊ ಅವರು ಪರಿಪೂರ್ಣರಾದ ಆ ಪರಿಪೂರ್ಣರಾದ ತಪಸ್ಸೆಯಾಗಿ ಮತ್ತೆ ಅವರು ಅವರ ಭೌತಿಕ ಸ್ಥಿತಿಯನ್ನು ಒಂದು ರೀತಿಯಲ್ಲಿ ಅವರು ವ್ಯಕ್ತಪಡಿಸ್ತಾ ಇರೋದು. ಅವರು ಆಕ್ಚುಲಿ ಒಂದು ರೀತಿಯಲ್ಲಿ ನೋಡಿದ್ರೆ ಸಾಮಾನ್ಯ ವ್ಯಕ್ತಿ ಅಲ್ಲ ಕರ್ದಮುನಿ. ಭಗವಂತನೇ ಅವರ ಎದುರಿಗೆ ಪ್ರತ್ಯಕ್ಷನಾಗಬೇಕು ಅದೊಂದು. ಮತ್ತೆ ಮುಂದೆ ಭಗವಂತನೇ ಹೇಳೋದು, ನಾನೇ ನಿನ್ನ ಮಗನಾಗಿ ಹುಟ್ಟಿ ಬರ್ತೇನೆ ಅಂತ. ಸೊ ಆಗಿರ್ಬೇಕಂದ್ರೆ ಸಾಮಾನ್ಯ ವ್ಯಕ್ತಿ ಅಲ್ಲ. ಸೊ ಒಂದು ರೀತಿಯಲ್ಲಿ ಭಗವಂತನು ತನ್ನ ತಂದೆ ತಾಯಿಗಳಾಗೋದಕ್ಕೆ ಅವನೇ ಇವರನ್ನು ಸೆಲೆಕ್ಟ್ ಮಾಡ್ಕೊಂಡಿರೋದು ಆ ರೀತಿಯಲ್ಲಿ. ಬಟ್ ಎನಿವೆ, ಆದರೂ ಕೂಡ ಇಲ್ಲಿ ಕರ್ದಮುನಿ ತುಂಬಾ ಒಂದು ನಮ್ರ ಭಾವದಿಂದ ಭಗವಂತನಿಗೆ ಹೇಳ್ತಾ ಇರೋದು, ಅವರ ಒಂದು ನನಗೆ ತಿಳಿದಿದೆ, ಇದು ಬೇಕಾಗಿಲ್ಲ, ಇದು ಅಗತ್ಯವಿಲ್ಲ, ಇದು ಹೀಗೆ ಮತ್ತೆ ನಾನು ಗೃಹಸ್ಥ ಆಶ್ರಮದಲ್ಲಿ ಪ್ರವೇಶಗೊಂಡು ಮತ್ತೆ ನಾನು ಪರಿಪೂರ್ಣತೆ ಪಡೆಯೋದು ಇದು ನೇರವಾದ ಮಾರ್ಗ ಅಲ್ಲ. ಇದು ನೇರವಾದ ಮಾರ್ಗ, ನಾನು ಆಗ್ಲೇ ತಪಸ್ಸೆಯಲ್ಲಿ ಇದ್ದೇನೆ, ಬ್ರಹ್ಮಚರ್ಯದಲ್ಲಿ ಇದ್ದಾರೆ ಅವರು. ಸೊ ಹಾಗೆ ಅವರು ಸನ್ಯಾಸದ ಸ್ವೀಕಾರ ಮಾಡಿಕೊಂಡು ನೇರವಾಗಿ ಅವರು ಭಗವದ್ಧಾಮ ಹೋಗ್ಬಿಡ್ಬೋದು. ಸೊ ನಾರದ ಮುನಿಗಳೆಲ್ಲ ಹಾಗೆ ಇದ್ದಾರೆ, ಕುಮಾರರು ಅವರು ಹಾಗೆ ಇದ್ದಾರೆ, ಅವರೆಲ್ಲ ಆ ರೀತಿಯಲ್ಲಿ ಅವರು ಅಭ್ಯಾಸ ಮಾಡೋರು. ಅದೇ ಕರ್ದಮುನಿ ಇಲ್ಲಿ ಅವರು ಹೇಳ್ತಾ ಇರೋದು ಭಗವಂತನಿಗೆ, ನನಗೆ ಹೀಗೆ ಒಂದು ಅವರ ತಂದೆ ಬ್ರಹ್ಮದೇವರ ಆದೇಶ ಕೂಡ ಇದೆ, ಇನ್ನೊಂದು ಅವರ ಒಂದು ಇದನ್ನು ಅವರು ಗುರುತಿಸ್ಕೊಂಡು ಆ ರೀತಿಯಲ್ಲಿ ನನ್ನಲ್ಲೇ ಇನ್ನ ಸ್ವಲ್ಪ ಭೌತಿಕ ಇಚ್ಛೆಗಳಿರೋ ಕಾರಣ ನಾನು ಈಗ ಗೃಹಸ್ಥಾಶ್ರಮ ಪ್ರವೇಶ ಮಾಡಬೇಕು. ಸೊ ಮಾಡೋದಕ್ಕೆ ಅವರು ಭಗವಂತನ ಒಂದು ಆಶೀರ್ವಾದವನ್ನು, ಭಗವಂತನ ಒಂದು ಕೃಪೆಯನ್ನು ಅವ್ರು ಯಾಚ್ತಾ ಇದ್ದಾರೆ. ಸೊ ಎಷ್ಟು ಮಟ್ಟಿಗೆ ಅಂದ್ರೆ ಭಗವಂತನೇ ಸ್ವತಃ ಬಂದು ಭಗವಂತನು ಹೇಳ್ತಾನೆ, ಈಗ ಮುಂದೆ ನಿನಗೆ ಕೆಲವೇ ದಿವಸ 2 ದಿವಸ ಅನ್ಸುತ್ತೆ, ನಾಳೆ ನಾಳಿದ್ದು. ಸೊ ಆ ಸಮಯದಲ್ಲೇ, ಚಿಕ್ಕ ಸಮಯದಲ್ಲಿ ನಿನಗೆ ಸ್ವಯಂಭುವ ಮನು, ಸಾಮಾನ್ಯ ವ್ಯಕ್ತಿ ಅಲ್ಲ, ಸ್ವಯಂಭುವ ಮನು. ಸೊ ಅವರು ಬಂದು ತನ್ನ ಮಗಳಾದ ರಾಜಕುಮಾರಿ ದೇವಹೂತಿ, ಸೊ ಅವರನ್ನು ನಿನ್ನೊಂದಿಗೆ ಅವರು ಮದುವೆ ಮಾಡಿಸ್ಕೊಡ್ತಾರೆ ಅಂತ ಕೂಡ ಮೊದಲೇ ಹೇಳಿ ಹೋಗ್ತಾ ಇದ್ರು. ಭಗವಂತನೇ ಬಂದು, ಸಾಕ್ಷಾತ್ ಭಗವಂತನೇ, ನಾರಾಯಣ ಕೃಷ್ಣನೇ ಬಂದು ಹೇಳಿ ಹೋಗೋದು. ಸೊ ಸಾಮಾನ್ಯ ವ್ಯಕ್ತಿ ಅಲ್ಲ ಕರ್ದಮುನಿ.
ಸೊ ಇಲ್ಲಿ ಮಾತಾಜಿ ಹೇಳಿದಾಗೆ ಸೊ ಇಲ್ಲಿ ಅವರು ಪಾಯಿಂಟ್ ಇಲ್ಲಿ ಪ್ರಭುಪಾದ್ ನಮ್ಗೆ ತಿಳಿಸ್ಕೊಡ್ತಾ ಇರೋದು, ಅವರು ಉಮಾದೇವಿಯನ್ನು ಕೂಡ ಪೂಜೆ ಮಾಡೋದಾಯ್ತು. ಉಮಾದೇವಿ ಅಂದ್ರೆ ಪಾರ್ವತಿ, ದುರ್ಗೆ. ಸೊ ಅವ್ರಿಗೂ ಕೂಡ ಆ ಶಕ್ತಿ ಇದೆ, ಅವ್ರಿಗೂ ಕೂಡ ಈ ಒಂದು ಇಲಾಖೆ ಈ ರೀತಿ ನಮಗೆ ಭೌತಿಕ ಇಚ್ಛೆ, ನಮಗೆ ಒಳ್ಳೆಯ ಹೆಂಡತಿ ಬೇಕು ಅಂದ್ರೆ ನಾವು ಉಮಾದೇವಿಯನ್ನು ಪೂಜಿಸ್ಬೋದು, ಇಲ್ಲ ಒಳ್ಳೆಯ ಗಂಡ ಬೇಕು ಅಂದ್ರೆ ಶಿವನನ್ನು ಪೂಜಿಸ್ಬೋದು. ಸೊ ಈ ರೀತಿ ಇದು ನಮ್ಮ ವೈದಿಕ ಶಾಸ್ತ್ರವೇ, ಇದು ವೇದ ಜ್ಞಾನವೇ, ಇದೇನಿದು ಬೇರೆ ಏನು ಇಲ್ಲ ಅಂತಲ್ಲ. ಸೊ ಅಲ್ಲಿ ಕೊಟ್ಟಿದ್ದಾರೆ, ಅವ್ರಿಗೆ ಆ ಶಕ್ತಿ ಇದೆ, ಉಮಾದೇವಿ ಅವರಿಗೆ ಶಕ್ತಿ ಇದೆ, ಶಿವ ಅವ್ರಿಗೂ ಶಕ್ತಿ ಇದೆ. ಈ ರೀತಿಯ ನಮಗೆ ಭೌತಿಕ ಇಚ್ಛೆಗಳನ್ನ ಪೂರೈಕೆ ಮಾಡೋದಕ್ಕೆ ಶಕ್ತಿ ಇದೆ. ಸೊ ಇದು ಕರ್ದಮುನಿಗೆ ಗೊತ್ತಿಲ್ಲ ಅಂತಲ್ಲ, ಆದರೆ ಕರ್ದಮುನಿ ಅವರ ಗುರಿ ಬೇರೆ. ಗುರಿ ಅಂದರೆ ಅಂತಿಮವಾಗಿ ನಾನು ಭಗವದ್ಧಾಮವನ್ನು ಸೇರಬೇಕು. ಆ ಒಂದು ಗುರಿಯನ್ನು ಇಟ್ಕೊಂಡಿರೋದ್ರಿಂದ ಅವರು ಭಗವಂತನನ್ನೇ ಆರಾಧಿಸ್ತಾ ಇದ್ದಾರೆ. ಆಮೇಲೆ ಭಗವಂತನಿಗೆ ನಮಗೆ ಭಾಗವತವನ್ನು ತಿಳಿಸಿದಾಗೆ ನಮಗೆ ಭೌತಿಕ ಇಚ್ಛೆಗಳಿದ್ರು ಕೂಡ ನಾವು ನೇರವಾಗಿ ಕೃಷ್ಣ ನಾರಾಯಣನೇ ನಾವು ಪೂಜೆ ಮಾಡಿದ್ರೆ ಭಗವಂತನು ಆ ಭೌತಿಕ ಇಚ್ಛೆಯನ್ನು ಪೂರೈಕೆ ಮಾಡ್ತಾನೆ. ಕೊನೆಗೆ ನಮಗೆ ಆಧ್ಯಾತ್ಮಿಕವಾಗಿ ನಮಗೆ ಮುನ್ನಡೆ ಸಾಧಿಸಿ ಭಗವದ್ಧಾಮಕ್ಕೆ ಹೋಗಿ ಸಾಧ್ಯ ಆಗುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ಒತ್ತಡ ಕೊಡ್ತಾ ಇರೋದು. ಅವರು ಕೃಷ್ಣನೇ ಪೂಜಿಸಿದ್ರು, ನಾವು ಕೂಡ ಅವರ ಒಂದು ಕಾಲು ಹೆಜ್ಜೆಗಳನ್ನು, ಅವರ ಹೆಜ್ಜೆಗಳನ್ನು ನಾವು ಹಿಂದೆ ಹೋಗ್ತಾ ನಾವು ಕೂಡ ಅದೇ ರೀತಿ ಮಾಡಬೇಕು. ನಮಗೂ ಕೂಡ ಭೌತಿಕ ಇಚ್ಛೆಗಳು ಇದ್ದಲ್ಲಿ ನಾವು ಅದೇ ರೀತಿ ಮಾಡಬೇಕು. ನಾವು ಅದು ಬಿಟ್ಟು ಈ ದೇವತೆಗಳು ಆ ದೇವತೆಗಳು ಆದ ಒಂದು ಪೂಜೆ ಮಾಡೋದು ಅಗತ್ಯ ಇಲ್ಲ ಅಂತ ಹೇಳ್ತಾರೆ. ಅಕ್ಕ ಫೋನ್. ಸೊ ಇಲ್ಲಿ ಹೇಳ್ತಾ ಇದ್ದಾರೆ, ಸೊ ಭೌತಿಕ ಇಚ್ಛೆ ಇದ್ರೂ ಕೂಡ ನಾವು ಕೃಷ್ಣನನ್ನೇ ಪೂಜಿಸಬೇಕು, ನಾವು ನಾರಾಯಣನನ್ನೇ ಪೂಜಿಸಬೇಕು, ನಾವು ಇನ್ಯಾರನ್ನು ದೇವಿ ದೇವತೆಗಳ ಹಿಂದೆ ಹೋಗೋ ಅಗತ್ಯ ಇಲ್ಲ ಅಂತ ಇಲ್ಲಿ ತುಂಬಾ ಒತ್ತಡವಾಗಿ ಶಿಲ ಪ್ರಭುಪಾದರು ನಮಗೆ ತೋರಿಸ್ತಾರೆ. ಇದು ಶಾಸ್ತ್ರೋಕ್ತವಾಗಿದೆ, ಈ ಶಾಸ್ತ್ರೋಕ್ತವಾಗಿ ಇಲ್ಲ ಅಂತಲ್ಲ. ಆದರೆ ಇವಾಗ ಎಷ್ಟೋ ಸಲ ನಾವು ನಮಗೆ ಕೇಳೋದು, ಭಾಗವತದಲ್ಲಿ ಕೇಳೋದು, ಈ ದೇವತೆಗಳ ಹಿಂದೆ ಪೂಜೆ ಮಾಡಿದಾಗ ಒಮ್ಮೊಮ್ಮೆ ನಾವು ಬರೀ ಆ ಕಾಮ ಇಚ್ಛೆಯಲ್ಲೇ ಎಷ್ಟೊಂದು ಸಿಕ್ಕಿ ಬಿದ್ದಿರ್ತೇವೆ ಅಂದ್ರೆ ಅದರಿಂದ ಹೊರಗೆ ಬರ್ಲಿಕ್ಕೂ ಆಗೋದಿಲ್ಲ. ಕಾಮ ಇಸ್ತಾ ಇರುತ್ತ ಜ್ಞಾನ ಪ್ರಪದ್ಯಂತೆ ಅನ್ಯ ದೇವತಾ, ಭಗವದ್ಗೀತೆಯಲ್ಲಿ ಕೂಡ ಕೃಷ್ಣ ಹೇಳೋದು ಇದು. ತುಂಬಾ ಕಾಮಭಾವನೆ ಇರೋದ್ರಿಂದ ವ್ಯಕ್ತಿಗಳು ಅವರು ದೇವತಾ ಪೂಜೆಯಲ್ಲಿ ತೊಡಗ್ತಾರೆ. ಅಂದ್ರೆ ಅವ್ರಿಗೆ ಗೊತ್ತಿಲ್ಲ, ಅವ್ರಿಗೆ ಅದರಿಂದ ಹೊರಗೆ ಬರಬೇಕು, ಇದು ನಮ್ಮ ಒಂದು ರೋಗ, ಇದು ನಮ್ಮ ಜೀವನದ ಉದ್ದೇಶ, ಇದರಲ್ಲೇ ಕಾಮದಲ್ಲೇ ನಾವು ಸಿಕ್ಕಿ ಬಿದ್ದು ಇಲ್ಲೇ ನಾವು ಇರೋದಂತಲ್ಲ, ನಾವು ಇದರಿಂದ ಹೊರಗೆ ಬರಬೇಕು. ಸೊ ಅವ್ರಿಗೆ ಅದು ಸರಿಯಾಗಿ ಅವ್ರಿಗೆ ಗುರುತಾಗಿಲ್ಲ. ಹಾಗೆ ಅವರು ಅದನ್ನು ಪೂರೈಕೆ ಮಾಡ್ಕೊಳ್ಳೋದೇ ಜೀವನ ಅನ್ನೋದ್ರಲ್ಲಿ ಅವರು ಅದೇ ಒಂದು ಚಕ್ರದಲ್ಲಿ ಸಿಕ್ಕಿಬಿದ್ದಾರೆ. ಯಾಕಂದ್ರೆ ಈ ಭೌತಿಕ ಇಚ್ಛೆ ಪೂರೈಕೆ ಆಗುತ್ತೆ, ನೀವು ಯಾವ ದೇವತೆಗಳು ಹೋದ್ರೂ ಪೂರೈಕೆ ಮಾಡ್ತಾರೆ, ಆದ್ರೆ ಮತ್ತೆ ಅದು ಅಂತಿಮವಾಗಿ ಅದು ಉನ್ಮೂಲನ, ಅದು ಕಂಪ್ಲೀಟ್ ಅದು ಇದಾಗೋದಿಲ್ಲ. ಅದು ಮತ್ತೆ ತಿರ್ಗಾ ನಿಮ್ಗೆ ಇನ್ನೊಂದು ರೀತಿಯಲ್ಲಿ ಇನ್ನೊಂದು ಇಚ್ಛೆ ಬರುತ್ತೆ, ಇನ್ನೊಂದು ಇಚ್ಛೆ ಬರುತ್ತೆ, ಅದಕ್ಕೆ ಅಂತ್ಯವೇ ಇಲ್ಲ. ಅದು ಕೃಷ್ಣನಲ್ಲಿ ಹೋದಲ್ಲಿ ಕೃಷ್ಣನು ನಮಗೆ ಅದನ್ನು ಅಂತ್ಯವನ್ನುಗೊಳಿಸುವ ಒಂದು ಶಕ್ತಿ ಭಗವಂತ ಕೃಷ್ಣನಿಗಿದೆ, ಇನ್ಯಾರಿಗೂ ಇಲ್ಲ, ಇನ್ಯಾರು ದೇವಿ ದೇವತೆಗಳು ಕೂಡ ಇಲ್ಲ. ಸೊ ಹಾಗಾಗಿ ಭಾಗವತ ನಮ್ಗೆ ಹೇಳೋದು ಕೃಷ್ಣನೇ ಪೂಜಿಸಿ, ಇನ್ನು ಬೇರೆ ಇವರಿಗೆ ಹೋಗ್ಬೇಡಿ ಅಂತ ಅದು ಸ್ಪಷ್ಟವಾಗಿ ಇಲ್ಲಿ ಹೇಳ್ತಾರೆ. ಯಾಕಂದ್ರೆ ನಾವು ಕೇಳೋದು ಈ ಹಿರಣ್ಯಕಶಿಪು ಪೂಜೆ ಮಾಡಿದ್ರು ಕೃಷ್ಣ ಯಾರಿಗೆ, ಬ್ರಹ್ಮದೇವರಿಗೆ. ಆದ್ರೆ ಅವರ ಭೌತಿಕ ಇಚ್ಛೆ ಪೂರೈಕೆ ಆಯ್ತು, ಅವ್ರಿಗೆ ಏನ್ ಬೇಕಿತ್ತು ಅವ್ರಿಗೆ ಸಾಧನೆ ಆಯ್ತು. ಆದ್ರೆ ಅವ್ರಿಗೆ ಮತ್ತೆ ಅಯ್ಯೋ ನಾನು ಭಗವಂತನ ನಿತ್ಯ ಸೇವಕ, ನಾನು ಭಗವದ್ಧಾಮಕ್ಕೆ ಹೋಗ್ಬೇಕು, ಈ ಕಾಮವನ್ನು ಬಿಡಬೇಕು ಅಂತ ಅವ್ರ ಮನಸ್ಸಿನ ಬರಲಿಲ್ಲ. ಇನ್ನ ಇಚ್ಛೆ ಆಯ್ತು, ಆಗ್ಲಿ ಅವ್ರಿಗೆ ಶಕ್ತಿ ಬಂತು, ಅವ್ರಿಗೆ ಗರ್ವ ಬಂತು, ಇನ್ನು ಅಹಂಕಾರ ಬಂತು, ಇನ್ನು ಅಧಿಕಾರ ಬಂತು, ಇನ್ನ ಹೆಚ್ಚಾಗ್ತಾ ಹೋಯ್ತು ಅಷ್ಟೇ. ಅವ್ರಿನ್ನ ಜನರಿಗೆ ಇದ್ ಮಾಡೋದು, ಅವ್ರ ಪ್ರವೃತ್ತಿ ಜಾಸ್ತಿ ಆಯ್ತು. ಹಾಗೆ ರಾವಣ ಪೂಜೆ ಮಾಡಿದ್ದು ಶಿವನನ್ನು. ಸೊ ಶಿವನ ಪೂಜೆ ಅವರು ಕೂಡ ತುಂಬಾ ಏನು ಬೇಕಿತ್ತು ಅವ್ರಿಗೆ ಸಿಕ್ತು, ಅವ್ರಿಗೆ ಆ ಭೌತಿಕ ಇಚ್ಛೆ ಪೂರೈಕೆ ಆಯ್ತು. ಆದ್ರೆ ಪೂರೈಕೆ ಜೊತೆಗೆ ಅವರ ಒಂದು ಆ ಇಂದ್ರಿಯ ಆ ತೃಪ್ತಿಗೆ ಇಂದ್ರಿಯ ಆಸೆ ಇನ್ನ ಹೆಚ್ಚು ಆಗ್ತಾ ಹೋಯ್ತು, ಅದು ಕಡಿಮೆ ಆಗಿಲ್ಲ. ಸೊ ಇವಾಗ ನಾವು ಕರ್ದಮನಿಗೆ ಇಲ್ಲಾಂದ್ರೆ ಈ ರೀತಿ ಆಗೋದಿಲ್ಲ. ಕರ್ದಮನಿಗೆ ಇರ್ಬೋದು, ಆದ್ರೆ ಅದು ನಾಶ ಆಗುತ್ತೆ, ಅದು ಸಂಪೂರ್ಣವಾಗಿ ಇದಾಗುತ್ತೆ. ಸೊ ಹಾಗಾಗಿ ಇಲ್ಲಿ ಭಾಗವತ ಹೇಳ್ತಾ ಇರೋದು, ನೀವು ಕೃಷ್ಣನನ್ನೇ ನಾರಾಯಣನೇ ಪೂಜಿಸಿ. ಸೊ ಇನ್ನೊಂದು ರೀತಿಯಲ್ಲಿ ಭಕ್ತರು ಹೇಳ್ತಾರೆ, ಒಳ್ಳೆ ಉದಾಹರಣೆ ಕೊಡ್ತಾರೆ. ನಿಮಗೆ ಏನಾದ್ರು ಬೇಕಿದ್ರೆ, ಏನಾದರೂ ನೀವು ನಿಮ್ಮ ತಂದೆ ತಾಯಿಯನ್ನು ಕೇಳೋದು ಉತ್ತಮ, ಸಾಮಾನ್ಯವಾಗಿ ಕೂಡ. ನೀವು ಅದು ಬಿಟ್ಬಿಟ್ಟು ನೀವು ನಿಮ್ಮ ಅಂಕಲ್ಲು, ಆಂಟಿ, ನಿಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಇನ್ಯಾರನ್ನೋ ಕೇಳಿದ್ರೆ ಅವರು ನಿಮ್ಗೆ ಕೊಟ್ಬಿಡ್ಬೋದು. ಅವರು ಸಪೋಸ್ ನನಗೆ ಏನ್ ಬೇಕು, ನನಗೆ ಹೊಸ ಮೊಬೈಲ್ ಬೇಕು ನನಗೆ. ಸೊ ತಂದೆ ತಾಯಿ ಅವ್ರು ಕೇಳಿದ್ರೆ ತಂದೆ ತಾಯಿ ಯೋಚನೆ ಮಾಡ್ತಾರೆ,
ಅಯ್ಯೋ ನನ್ನ ಮಗನಿಗೆ ಕೊಟ್ರೆ ಏನ್ ಮಾಡ್ತಾನೆ ಮೊಬೈಲಿಂದ ಮತ್ತೆ ಅವನು ಆ ದುಶ್ಚಟಗಳು ಅದನ್ನೇ ಆರಂಭ ಮಾಡ್ತಾನೆ, ಮತ್ತೆ ಅದರಲ್ಲಿ ಗೇಮ್ಸ್ ಇದೆ, ಮತ್ತೆ ಇನ್ನೊಂದು ರೀತಿಯ ಎಷ್ಟು ಸಮಯ ವ್ಯರ್ಥ ಮಾಡೋ ಇದಿದೆ. ಅವನು ಈ ರೀತಿಯಲ್ಲೇ ಅವನು ವ್ಯರ್ಥ ಮಾಡೋದ್ರಿಂದ ಅವನು ಕೊಡೋದಿಲ್ಲ ಅಂತ ತಂದೆ ತಾಯಿಯವರು ಡಿಸೈಡ್ ಮಾಡೋದು. ಆದ್ರೆ ಅಂಕಲ್ಲು ಆಂಟಿ, ಚಿಕ್ಕಪ್ಪ ಚಿಕ್ಕಮ್ಮ, ದೊಡ್ಡಪ್ಪ ಅವರು ಅಷ್ಟು ಯೋಚನೆ ಮಾಡೋದಿಲ್ಲ. ಅವರು ಪಾಪ ಎಷ್ಟೊಂದು ಇದರಲ್ಲಿದ್ದಾನೆ, ಅಷ್ಟು ದುಃಖದಲ್ಲಿದ್ದಾನೆ, ಅಷ್ಟೊಂದು ಇದರಲ್ಲಿ ಕೊಟ್ಬೇಡ ಏನಾಗುತ್ತೆ, ಅದ ಇನ್ನೊಂದು 10,000 ಆಗುತ್ತೆ, 20,000 ಆಗುತ್ತೆ ಅಷ್ಟೇ. ಅಲ್ಲ 10,000 20,000 ಪ್ರಶ್ನೆ ಅಲ್ಲ. ಆದ್ರೆ ಅವರ ಹಿನ್ನೆಲೆ ತಂದೆ ತಾಯಿ ಯಾಕೆ ಅವ್ರು ಕೊಡ್ತಾ ಇಲ್ಲ ಅಂತ ಯೋಚನೆ ಮಾಡ್ತಾರೆ. ಅಂಕಲ್ಲು ಆಂಟಿ ಆಗ್ಬೋದು, ಚಿಕ್ಕಪ್ಪ ಚಿಕ್ಕಮ್ಮ ಆಗ್ಬೋದು, ಇರಾಗ್ಬೋದು. ಸೊ ಹಾಗೆ ಕೃಷ್ಣನು ನಮ್ಮ ತಂದೆ, ಅಹಂ ಬೀಜ ಪ್ರದಾಪಿತ. ಈ ಎಲ್ಲ ಬೇರೆಯವರೆಲ್ಲ ದೇವತೆಗಳೆಲ್ಲ ಬೇರೆ ಯಾರಿದ್ರು, ಒಂದು ಅಂಕಲ್ಲು ಆಂಟಿ, ಒಂದು ಚಿಕ್ಕಪ್ಪ ಚಿಕ್ಕಮ್ಮ, ದೊಡ್ಡಪ್ಪ ಇರೋ ಹಾಗೆ ಒಮ್ಮೊಮ್ಮೆ ಅವರು ಕೊಟ್ಬಿಡ್ತಾರೆ ಸೌಲಭ್ಯಗಳು. ಆದ್ರೆ ಆ ಸೌಲಭ್ಯಗಳೇ ನಮಗೆ ಅಂತ್ಯವಾಗಿ ಅದೇ ನಮಗೆ ದೊಡ್ಡ ಹಾನಿಕರವಾಗುತ್ತೆ. ಇವಾಗ ರಾವಣನಿಗಾಗ್ಬೋದು, ಹಿರಣ್ಯಕಶಿಪುಗಾಗ್ಬೋದು, ಅವ್ರಿಗೆ ಸಿಕ್ಕಿದವರಿಗೆ ಒಂದು ಶಕ್ತಿಯ ಇದರಿಂದ ಅದೇ ಅವರ ಅಂತ್ಯಕ್ಕೆ ಕಾರಣ ಆಯ್ತು. ಅವ್ರಿಗೆ ಅದರಿಂದ ಏನು ಒಳ್ಳೇದಾಗ್ಲಿಲ್ಲ. ಹಾಗಾಗಿ ಈ ಪಾಯಿಂಟ್ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇರೋದು, ಇಲ್ಲಿ ಕರ್ದಮ ಮುನಿಗಳು ಯಾರು ದೇವಿ ದೇವತೆಗಳನ್ನ ಪೂಜೆ ಮಾಡಲಿಲ್ಲ. ಅವ್ರು ಪೂಜೆ ಮಾಡಿದ್ದವರು ಕೃಷ್ಣನನ್ನೇ ಪೂಜೆ ಮಾಡಿದ್ರು, ಅವರು ನಾರಾಯಣನನ್ನೇ ಪೂಜೆ ಮಾಡಿದ್ರು. ಅಕಾಮ ಸರ್ವ ಕಾಮೋವ ಮೋಕ್ಷ ಕಾಮ ಉದಾರದಿ ತೀವ್ರೇಣ ಭಕ್ತಿ ಯೋಗೇನ ಯಜೇತ ಪುರುಷಂ ಪರಂ. ಸೊ ಇದು ತುಂಬಾ ಒಂದು ಮುಖ್ಯವಾದ ಪಾಯಿಂಟ್ ಶಿಲ ಪ್ರಭುಪಾದ ಮತ್ತೆ ನಮಗೆ ನೆನಪು ಮಾಡ್ಕೊಳ್ತಾ ಇದ್ದಾರೆ. ಜೊತೆಗೆ ಶಿಲ ಪ್ರಭುಪಾದರು ನಮಗೆ ಈ ಭಾವಾರ್ಥದಲ್ಲಿ ಇವತ್ತು ಆಧುನಿಕ ಸಮಾಜ ಸ್ಥಿತಿಯ ಇದನ್ನು ಕೂಡ ಹೇಳ್ತಿದ್ದಾರೆ. ಈ ಸಮಾಜ ಇದರಲ್ಲಿ ತುಂಬಾ ಲೋಪಗಳಿದೆ, ತುಂಬಾ ದೋಷಗಳಿದೆ. ಇದು ನಾವು ಇದರ ಒಂದು ಮಧ್ಯೆಯಲ್ಲಿ ಹುಟ್ಟಿ ಬಂದಿದ್ದೇವೆ ನಮ್ಮ ಕರ್ಮಾನುಸಾರ, ನಮ್ಮ ಒಂದು ಇದರಿಂದ. ಆದರೆ ಇದು ವೈದಿಕ ಕಾಲದಿಂದ ನೋಡಿದ್ರೆ ಇದು ತುಂಬಾ ಒಂದು ತಾಮಸ ಗುಣದ ಒಂದು ನಾಗರಿಕತೆ. ತಾಮಸ ಗುಣ ನಾಗರಿಕತೆ, ರಾಜಸ ಗುಣ ನಾಗರಿಕತೆ ಅಂದ್ರೆ ಇಲ್ಲಿ ಭೌತಿಕವಾಗಿ ಕೂಡ ಒಂದು ಆನಂದ ಪಡೆಯುವ ಒಂದು ಮಾರ್ಗ ಗೊತ್ತಿಲ್ಲ ನಮಗೆ. ಹಿಂದೆ ಭೌತಿಕವಾಗಿ ಅಂದ್ರೆ ಒಂದು ಒಳ್ಳೆಯ ಪತ್ನಿ ಇರಬೇಕು, ಒಳ್ಳೆಯ ಮಕ್ಕಳಿರ್ಬೇಕು, ಒಳ್ಳೆಯ ಒಂದು ಹಣ ಸಂಪಾದನೆ ಆಗ್ಬೇಕು, ಧರ್ಮ ಅರ್ಥ ಕಾಮ ಮೋಕ್ಷ. ಸೊ ಇದಕ್ಕೋಸ್ಕರ ಒಂದು ಸಮಾಜ ಒಂದು ರೀತಿಯಲ್ಲಿ ನಡೀತಾ ಇತ್ತು. ಆದ್ರೆ ಈಗ ಅದು ಕೂಡ ಇಲ್ಲ ಈಗ. ಸೊ ಶಿಲ ಪ್ರಭುಪಾದರು ಮತ್ತೆ ಹೇಳ್ತಾ ಇರೋದು, ಜ್ಯೋತಿಷ್ ಶಾಸ್ತ್ರದ ಪ್ರಕಾರವಾಗಿ ಯಾರಾದ್ರೂ ಭಾಗ್ಯಶಾಲಿ ಅಂದ್ರೆ 3 ಇರ್ಬೇಕಂತೆ. ಒಂದು ಒಳ್ಳೆ ಸಂಪತ್ತಿದ್ರೆ ಅವನು ಭಾಗ್ಯಶಾಲಿ ಅಂತೆ, ಇನ್ನೊಂದು ಒಳ್ಳೆ ಹೆಂಡತಿ ಇದ್ರೆ ಭಾಗ್ಯಶಾಲಿ ಅಂತೆ, ಇನ್ನೊಂದು ಒಳ್ಳೆ ಮಕ್ಕಳಿರ್ಬೇಕಂತೆ. ಸೊ ಇವತ್ತಿನ ಪ್ರಪಂಚದಲ್ಲಿ 3 ಇಲ್ಲ. ಸೊ ಇರ್ಬೋದು, ಏನೋ ಹಣ ಹೆಂಗೋ ಸಂಪಾದನೆ ಮಾಡ್ಬಿಡುತ್ತೆ ನಾವು, ಸೊ ಒಂದ್ ಸ್ವಲ್ಪ ಐಶ್ವರ್ಯ ಸಿಗ್ಬೋದು. ಆದ್ರೆ ಒಳ್ಳೆ ಹೆಂಡತಿ ತುಂಬಾ ಕಷ್ಟ. ಸೊ ಎಲ್ಲ ಬಹಳ ಕಷ್ಟ. ಇಲ್ಲಾಂದ್ರೆ ಒಳ್ಳೆಯ ಮಕ್ಕಳು ಅದು ಇನ್ನೂ ಕಷ್ಟ. ಸೊ ಎಲ್ಲರೂ ಕೂಡ ಒಂದು ರೀತಿ ನೋಡಿದ್ರೆ ಈಗ ದೌರ್ಭಾಗ್ಯವೇ ನಾವು. ಸೊ ಭಾಗ್ಯಶಾಲಿಗಳು ಈ ಭೌತಿಕವಾಗಿ, ಇದೇನು ಆಧ್ಯಾತ್ಮಿಕವಾಗಲ್ಲ, ಭೌತಿಕವಾಗಿ ಹೇಳ್ತಾ ಇರೋದು ಅದು ಭಾಗ್ಯಶಾಲಿ. ಸೊ ಆಧ್ಯಾತ್ಮಿಕ ಭಾಗ್ಯಶಾಲಿ ಬೇರೆ. ಆಧ್ಯಾತ್ಮಿಕ ಭಾಗ್ಯಶಾಲಿ ಅಂದ್ರೆ ಗುರು ಕೃಷ್ಣ ಪ್ರಸಾದೇ ಪಾಯ್ ಬ್ರಹ್ಮಾಂಡ ಭ್ರಮಿತೆ ಕೋನೋ ಭಾಗ್ಯವಾಂಜಿ ಗುರು ಕೃಷ್ಣ ಪ್ರಸಾದೇ ಪಾಯ್ ಭಕ್ತಿ ಲತಾ ಬೀಜಿ. ಸೊ ಅದು ನಾವು ಆಧ್ಯಾತ್ಮಿಕವಾಗಿ ಒಂದು ಸರಿಯಾದ ಗುರುವನ್ನು ಪಡೆದು ಮತ್ತೆ ಕೃಷ್ಣನ ಕೃಪೆಯನ್ನು ಪಡೆದು ನಾವು ಭಕ್ತಿಯಲ್ಲಿ ನಾವು ನಮ್ಮ ಆ ಭಕ್ತಿಯ ಬೀಜವನ್ನು ಪಡೆದು ನಾವು ಮುಂದುವರಿಯೋದು, ಅದು ನಿಜವಾದ ಅದೃಷ್ಟ, ಮಾನವ ಜನ್ಮದ ನಿಜವಾದ ಭಾಗ್ಯ ಅದು. ಆದ್ರೆ ಭೌತಿಕವಾಗಿ ಇಲ್ಲಿ ಹೇಳ್ತಾ ಇರೋದು ಭಾಗ್ಯ, ಇಲ್ಲಿ ಜ್ಯೋತಿಷ್ ಶಾಸ್ತ್ರ ಪ್ರಕಾರ ಹೇಳ್ತಾ ಇರೋದು ಅಟ್ಲೀಸ್ಟ್ ಒಂದು ಐಶ್ವರ್ಯ ಇದ್ರೆ ಈ ಭಾಗ್ಯವಾನ್, ಇಲ್ಲ ಒಂದು ಒಳ್ಳೆ ಹೆಂಡತಿ ಇದ್ರೆ ಭಾಗ್ಯವಂತ, ಇಲ್ಲ ಒಂದು ಒಳ್ಳೆ ಮಕ್ಕಳಿದ್ರೆ ಭಾಗ್ಯವಂತ. ಸೊ ಈಗ ಅದರಲ್ಲೂ ಕೂಡ ಒಳ್ಳೆ ಹೆಂಡತಿ ತುಂಬಾ ಹೇಳ್ತಾ ಇದ್ದಾರೆ. ಒಳ್ಳೆ ಹೆಂಡತಿ ಇರೋರು ತುಂಬಾ ಭಾಗ್ಯವಂತ ಭೌತಿಕವಾಗಿ. ಅಂದ್ರೆ ಮಕ್ಕಳು ಅಷ್ಟು ಇಲ್ಲದೆ ಇರ್ಬೋದು, ಇಲ್ಲ ಒಂದು ಐಶ್ವರ್ಯ ಅಷ್ಟು ಇಲ್ಲದೆ ಇರ್ಬೋದು, ಆದ್ರೆ ಒಳ್ಳೆ ಹೆಂಡತಿ ಇದ್ಬಿಟ್ರೆ ಆ ವ್ಯಕ್ತಿ ಬಹಳ ಭಾಗ್ಯವಂತ ಅಂತ ಹೇಳ್ತಾ ಇದ್ದಾರೆ. ಸೊ ಆ ಭಾಗ್ಯವನ್ನು ಹೇಗೆ ಕಾರ್ಯಸಾಧ್ಯ ಮಾಡೋದು? ಸೊ ಅದಕ್ಕೆ ಒಂದು ಇದು ವೇದಗಳ ವಿಧಾನ ಕೊಟ್ಟಿರೋದು ಸೇಮ್ ಡಿಸ್ಪೊಸಿಷನ್, ಸಮಶೀಲ ಇದಿರ್ಬೇಕು ಅಂತ. ಆ ಗಂಡು ಇಲ್ಲ ಹೆಣ್ಣು ಅವರ ಒಂದು ಯೋಚನೆಗಳು, ಅವರ ಒಂದು ಇಚ್ಛೆಗಳು ಒಂದೇ ರೀತಿಯಲ್ಲಿ ಇರ್ಬೇಕು. ಇಲ್ಲ ಅದು ಯಾಕಂದ್ರೆ ಎಲ್ಲರೂ ಒಂದೇ ರೀತಿಯಲ್ಲಿ ಇಲ್ಲ. ಒಬ್ಬರಿಗೆ ಒಂದು ಅಧಿಕಾರ ಬೇಕು, ಒಬ್ಬರಿಗೆ ಇನ್ನೊಂದು ಜನರ ಬೆಂಬಲ ಬೇಕು, ಇನ್ನೊಬ್ಬರಿಗೆ ಹಣ ಬೇಕು, ಈ ರೀತಿಯ ಒಬ್ಬೊಬ್ಬರಿಗೆ ಜ್ಞಾನ ಬೆಳೆಸ್ಬೇಕು, ಬೇರೆ ಬೇರೆ ಭೌತಿಕ ಇಚ್ಛೆಗಳಿರ್ತವೆ. ಸೊ ಇಲ್ಲಿ ಹೇಳ್ತಾರೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಈ ರೀತಿ ನೋಡಿದ್ರು ಕೂಡ ಬೇರೆ ಬೇರೆ ಮನೋಸ್ಥಿತಿ ಇದೆ, ಮನೋಭಾವನೆ ಇದೆ. ಸೊ ಇಲ್ಲಿ ಹೇಳ್ತಾ ಇರೋದು ಒಂದು ಸಮಶೀಲತೆ ಅದರಲ್ಲಿದ್ರೆ ಗಂಡಸು ಹೆಂಗಸರಲ್ಲಿ, ಗಂಡ ಹೆಂಡತಿಯಲ್ಲಿ, ಅವಾಗ ಅದು ಅವರ ಭೌತಿಕವಾಗಿ ಅವರು ಆನಂದ. ಇಲ್ಲ ಅಂದ್ರೆ
ಅದು ಕಲಹ ಆಗುತ್ತೆ, ಅದು ಜಗಳ ಆಗುತ್ತದೆ. ಸೊ ಭಾಗವತದಲ್ಲಿ ಅದು ಕೂಡ ಹೇಳಿರೋದು ಕಲಿಯುಗ ಹಾಗೆ ಮುಂದುವರಿತಾ ಇದೆಲ್ಲ ನಾವು ಮರ್ತು ಬಿಡ್ತೇವೆ. ನಾವು ಕೇವಲ ನಾವು ಸಮಶೀಲ ಇದನ್ನು ನೋಡೋದಿಲ್ಲ, ನಾವು ಅದನ್ನ ಬೇರೆ ರೀತಿಯಲ್ಲಿ ನಾವು ಅದನ್ನ ನಿರ್ಣಯ ಮಾಡ್ತೀವಿ. ಈ ಗಂಡು ಹೆಣ್ಣು ಅದರ ಒಂದು ಮದುವೆ ಮಾಡೋದು, ಅದರ ಒಂದು ವ್ಯವಸ್ಥೆ ಮಾಡೋದು ನಾವು ಬೇರೆ ರೀತಿಯಲ್ಲಿ ಶಾಸ್ತ್ರದ ಪ್ರಕಾರವಾಗಿ ಹೇಳ್ತಾ ಇದ್ದಾರೆ. ಅದನ್ನ ಹಿಂದೆ ತಂದೆ ತಾಯಿಯರೋ ಇಲ್ಲಾಂದ್ರೆ ಇನ್ನ ಹಿರಿಯರೋ ಅವರು ಅದನ್ನ ನೋಡ್ತಾ ಇದ್ದಾರೆ. ಅವರು ಈ ಮಗು, ಈ ಗಂಡು ಈ ಹೆಣ್ಣಿಗೆ ಸರಿಯಾಗುವ ರೀತಿಯಲ್ಲಿ ಆಗತ್ತಾ ಅಂತ ಅವರ ಒಂದು ಸ್ಟಡಿ ಅವರು ಒಂದು ಕೂಡ ನೋಡ್ತಾ ಇದ್ರು. ಅವರ ನೇಚರ್ ಹೇಗಿದೆ, ಅವ್ರ ಸ್ವಭಾವ ಹೇಗಿದೆ ಅಂತ ನೋಡ್ತಾ ಇದ್ರು. ಅದರ ಹಿಂದೆ ಇನ್ನ ಈ ತರ ಜ್ಯೋತಿಷ್ ಶಾಸ್ತ್ರದಲ್ಲೂ ಕೂಡ ಆ ಜಾತಕದಿಂದ ಗೊತ್ತಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಶ್ರೀಲ ಪ್ರಭುಪಾದ ಹೇಳ್ತಾ ಇರೋದು ಅವರ ಸಮಯದಲ್ಲಿ ಪುಸ್ತಕ ಬರೆಯುವಾಗ 1972. ಸೊ ಶ್ರೀಲ ಪ್ರಭುಪಾದ ಹೇಳ್ತಾರೆ ಇದರ 25 ವರ್ಷಗಳ ಹಿಂದೆ ಕೂಡ ಇದು ತುಂಬಾ ಒಂದು ಕಟ್ಟುನಿಟ್ಟಾಗಿ ನಮ್ಮ ಒಂದು ಹಿಂದೂ ಸಮಾಜದಲ್ಲಿ ನಡೀತಾ ಇತ್ತು ಅಂತ ಹೇಳ್ತಾರೆ. ಈಗಲೂ ಕೂಡ ಬಹುಶಃ ನಡೀತಾ ಇದೆ ಅಂತ ಶ್ರೀಲ ಪ್ರಭುಪಾದ ಹೇಳ್ತಾರೆ. ಆದ್ರೆ ಬರ್ತಾ ತುಂಬಾ ಕಡಿಮೆ ಆಗಿಬಿಟ್ಟಿದೆ. ನಾವು ಕೇಳ್ತಾ ಇರೋದು ಈಗ 1970 50 ವರ್ಷ ಆಯ್ತು ಶ್ರೀಲ ಪ್ರಭುಪಾದ ಬರದೇ ಈ ಪುಸ್ತಕ. 50 ವರ್ಷ ಸಮಯದಲ್ಲಿ ಈ ಜಾತಕ ನೋಡೋದೆಲ್ಲ ಬಹಳ ಕಡಿಮೆ ಆಗಿಬಿಟ್ಟಿದೆ. ಅಲ್ಲಿ ಜಾತಕ ಕರೆಕ್ಟ್ ಆಗಿ ಹೇಳ್ತಾರೋ ಅದು ಕೂಡ ಇನ್ನೊಂದು ಪ್ರಶ್ನೆ ಇದೆ. ಇದೆ ಅದೊಂದು ಶಾಸ್ತ್ರ, ಅದು ಆ ಕರೆಕ್ಟ್ ಆಗಿ ಹೇಳಿ ಮತ್ತೆ ಅದೆಲ್ಲ ಮ್ಯಾಚ್ ಮಾಡ್ಬೇಕು. ಸುಮ್ಮನೆ ಅದೊಂದು ಜಾತಕ ಅಂತಾನೆ ಎಲ್ಲ ಸಮಶೀಲ ಇದು ಅನ್ನೋದು ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಭಗವಂತನೇ ಕರ್ದಮ ಮುನಿಗೆ ಹೇಳ್ತಾ ಇರೋದು, ಇಲ್ಲಾಂದ್ರೆ ಮತ್ತೆ ಸ್ವಯಂಭುವ ಮನು ಬಂದು ಹೇಳೋದು. ಸೊ ಇದು ಅವರ ಒಂದು ಜಾತಕ. ಇನ್ನೊಂದು ಅವರು ಕೂಡ ಸ್ಟಡಿ ಮಾಡ್ತಾರೆ. ಅವರು ಕೂಡ ತಮ್ಮ ಒಂದು ಕಾಮನ್ ಸೆನ್ಸ್, ತಮ್ಮ ಇನ್ನೊಂದು ಅನುಭವದಿಂದ ಅವರು ನೋಡ್ತಾ ಇರೋರು. ನನ್ನ ಈ ಮಗನಿಗೋ ಈ ಮಗಳಿಗೆ ಈ ವರ ಇದು ವಧು ಸರಿ ಹೋಗ್ತಾರೋ ಅಂತ ಅವರು ನೋಡ್ತಾ ಇದ್ರು ಅಂತ ಹೇಳ್ತಾ ಇದ್ದಾರೆ. ಸೊ ಅದು ತುಂಬಾ ಮುಖ್ಯ. ತುಂಬಾ ಶ್ರೀಲ ಪ್ರಭುಪಾದ ಉಪಯೋಗಿಸ್ತಾ ಇರೋ ಪದ ಇಟ್ ಇಸ್ ವೆರಿ ಇಂಪಾರ್ಟೆಂಟ್, ತುಂಬಾ ಮುಖ್ಯವಾದದ್ದು ಅಂತ ಹೇಳ್ತಾ ಇದ್ದಾರೆ. ಸೊ ಈ ಸಮಯದಲ್ಲಿ ಇದೆಲ್ಲವೂ ಕಷ್ಟವೇ ಒಂದು ರೀತಿಯಲ್ಲಿ. ಇದು ಸಂಪೂರ್ಣವಾಗಿ ನಾವು ಇದನ್ನ ಇದು ಮಾಡೋದು. ಆದ್ರೆ ಹೇಳ್ತಾ ಇರೋದು ಪ್ರಭುಪಾದ ಕಾರಣ ಹೇಳ್ತಾ ಇರೋದು ಈಗ ಡೈವರ್ಸ್, ವಿಚ್ಛೇದನ. ಇದು ವೈದಿಕ ಕಾಲದಲ್ಲಿ ಡೈವರ್ಸ್ ಅನ್ನೋದು ಇಲ್ವೇ ಇಲ್ಲ, ಇಲ್ವೇ ಇಲ್ಲ. ಇದು ಒಂದ್ಸಲ ಮದುವೆ ಆಯ್ತು ಅಂದ್ರೆ ಆಯ್ತು ಅಷ್ಟೇ. ಆಕ್ಚುಲಿ ಮದುವೆ ಸಮಯದಲ್ಲಿ ಅವರು ತೆಗೆಯೋ ಮಾತು ಕೂಡ ಏನಂದ್ರೆ, ನಾನು ನಿಮಗಿನ್ನು ಆ ಗಂಡು ಹೇಳೋದು ಹೆಂಡತಿಗೆ ಜೀವನಾದ್ಯಂತ ನಿಮ್ಮ ಒಂದು ಜವಾಬ್ದಾರಿ, ನಾನು ಹೊಣೆಗಾರಿಕೆ ನಾನು ಸ್ವೀಕರಿಸ್ತಾ ಇದ್ದೇನೆ, ನಿಮ್ಮ ರಕ್ಷಣೆಯನ್ನು ನಾನು ನಿಮ್ಗೆ ರಕ್ಷಣೆ ಕೊಡ್ತೇನೆ. ಆಮೇಲೆ ಹೆಂಡತಿ ಕೂಡ ನಿಮಗೆ ನಾನು ಈ ವೈವಾಹಿಕ ಜೀವನದಲ್ಲಿ ಸಹಾಯ ಮಾಡಿ ನಿಮ್ಮ ಸೇವೆ ಮಾಡ್ತೇನೆ ಅಂತ ಅವರು ಕೂಡ ಒಂದು ಮಾತು ಕೊಡೋದು. ಸೊ ಆ ರೀತಿಯಲ್ಲಿ ಇದು ಆಗ್ತಾ ಇತ್ತು. ಸೊ ಆ ರೀತಿಯಲ್ಲಿ ಆಗೋದಕ್ಕೆ ಇದು ಆ ಮನೋಸ್ಥಿತಿಯನ್ನು ಅವರು ಕರೆಕ್ಟ್ ಆಗಿ ನೋಡ್ತಾ ಇದ್ರು ಹಿಂದೆ ನೋಡಿ, ಅದರಿಂದ ಇದು ಸರಿ ಆಗ್ತಾ ಇತ್ತು ಅಂತ ಶ್ರೀಲ ಪ್ರಭುಪಾದ. ಇದು ಮಾಡದೇ ಇರೋದ್ರಿಂದ ಈಗ ಡೈವರ್ಸ್ ರೇಟ್ ಬಹಳ ಹೆಚ್ಚು. ಪಾಶ್ಚಾತ್ಯ ಜಗತ್ತಿನಲ್ಲಂತೂ ಅಲ್ಲಿ ಇದು ನನ್ನ ಮೊದಲ ಹೆಂಡತಿ, ಇವರು ನನ್ನ 2ನೇ ಗಂಡ, ಇವರು 3ನೇ ಹೆಂಡತಿ, ಇದು ತುಂಬಾ ಕಾಮನ್. ಪಾಶ್ಚಾತ್ಯ ಸಮಾಜದಲ್ಲಿ ಇದು ಇಲ್ವೇ ಇಲ್ಲ. ಇದರ ಒಂದು ಜ್ಞಾನವೂ ಇದರ ಒಂದು ಅಭ್ಯಾಸವೂ ಇಲ್ವೇ ಇಲ್ಲ. ಆದ್ರೆ ಅಟ್ಲೀಸ್ಟ್ ಭಾರತದಲ್ಲಿ ನಮಗೆ ಇದೊಂದು ಜ್ಞಾನವನ್ನು ಒಂದು ತಗೊಳ್ಳೋದು ಇದಿದೆ, ನಮಗೆ ಇದಿದೆ. ಸೊ ಈ ರೀತಿಯಲ್ಲಿ ಇಲ್ಲಿ ಹೇಳ್ತಾ ಇರೋದು ಒಂದು ತುಂಬಾ ಮುಖ್ಯ ಕಾರಣ ಈಗ ಯಾಕೆ ಈ ಸಮಾಜದಲ್ಲಿ ಈ ರೀತಿಯ ಒಂದು ವಿಚ್ಛೇದನ ಇದಿದೆ ಅಂದ್ರೆ ಇದು ಅಂತ ಹೇಳ್ತಾರೆ. ಈ ತರ ಒಂದು ತಂದೆ ತಾಯಿಯರು ಹಿಂದೆ ಇದು ನೋಡೋದು. ಇನ್ನೊಂದು ಶ್ರೀಲ ಪ್ರಭುಪಾದರು ಅವರ ವೈಯಕ್ತಿಕವಾಗಿ ಒಂದು ರೀತಿ ಹೇಳ್ತಾರೆ. ಶ್ರೀಲ ಪ್ರಭುಪಾದರು ಹೇಳೋದು ಹಿಂದೆ ಈ ತರ ಡೈವರ್ಸ್ ಇಲ್ಲ, ಮತ್ತೆ ಇನ್ನೊಂದಿಲ್ಲ. ಸೊ ಹಾಗೆ ಅವರು ಇದು ನನಗೆ ಭಗವಂತನ ಕೊಟ್ಟದ್ದು ಅಂತ ಅವರು ಸ್ವೀಕರಿಸಿ ಅವರು ಇರ್ತಾರೆ, ಸಹನೆಯಲ್ಲಿ ಇರ್ತಾರೆ. ಆದ್ರೆ ಈಗ ಆಗಲ್ಲ. ಈಗ ಡೈವರ್ಸ್ ಲಾ ಇದೆ, ಇನ್ನೊಂದಿದೆ. ಅವರೆಲ್ಲವೂ ಕೂಡ ಅವರ ಒಂದೇ ಕ್ಷಣದಲ್ಲಿ ಅವರು ನಿಲ್ಲಿಸಿ ಮಾಡ್ಬೋದು ಈ ತರ. ಸೊ ಎನಿವೆ ಶ್ರೀಲ ಪ್ರಭುಪಾದ ತಮ್ಮ ವೈಯಕ್ತಿಕವಾಗಿ ಒಂದು ಹೇಳೋದು ಸನ್ನಿವೇಶ, ಆಚಾರ್ಯರು ಶ್ರೀಲ ಪ್ರಭುಪಾದ ಶುದ್ಧ ಭಕ್ತರು. ಆದ್ರೆ ಅವರಿಗೆ ಅವರ ಒಬ್ಬ ಮದುವೆ ಆದ್ಮೇಲೆ ಅವರಿಗೆ ಇಷ್ಟ ಇರಲಿಲ್ಲ ಅಂತ ಹೆಂಡತಿ. ಆಚಾರ್ಯರಿಗೆ ಇಷ್ಟ ಆಗಿರಲಿಲ್ಲ. ಸೊ ಆದ್ರೆ ಎಲ್ಲರೂ ಹೇಳ್ತಾ ಇದ್ರು, ಬೇರೆಯವರೆಲ್ಲ ಇಲ್ಲ ನಿಮ್ಮ ಹೆಂಡತಿ ತುಂಬಾ ಒಳ್ಳೆ. ಎನಿವೆ ಶ್ರೀಲ ಪ್ರಭುಪಾದರು ಅವರು ಸಾಮಾನ್ಯ ವ್ಯಕ್ತಿ ಇಲ್ಲ. ಸೊ ಅವ್ರಿಗೆ ಏನೋ ಅಷ್ಟು ಲೈಕ್ ಆಗಿಲ್ಲ. ಸೊ ಶ್ರೀಲ ಪ್ರಭುಪಾದರು ನಾನು ಇನ್ನೊಂದು ಮದುವೆ ಮಾಡ್ಕೊಳ್ಬಹುದು. ಸೊ ಹಿಂದೆ ಆ ಸಮಯದಲ್ಲಿ ಇತ್ತು, 100 ವರ್ಷಗಳ ಹಿಂದೆ ಈ 2 ಮದುವೆ ಮಾಡ್ಕೊಳ್ಳೋದು ಕಾಮನ್. ಅದೇನೋ ಇರ್ಲಿಲ್ಲ. ಅದು ಹೆಂಡತಿಗಿಲ್ಲ, ಅಂದ್ರೆ ಗಂಡು ಅವ್ರಿಗೆ ಒಂದು ಸಾಮರ್ಥ್ಯ ಇದ್ರೆ ಅವ್ರು ಇನ್ನೊಂದು ಹೆಂಡತಿಯನ್ನು ಮದುವೆ ಆಗ್ಬೋದು, ಅದಿತ್ತು. ಅದೇ ಈಗ ಕಾನೂನು ಬೇರೆ ಆಗಿದೆ, ಹಾಗಾಗಿ ಅದನ್ನ ಉಲ್ಲಂಘನೆ ಮಾಡೋ ಅವಶ್ಯಕತೆ ಇಲ್ಲ. ಈಗಲೀಗ ಏಕಪತ್ನಿ ವ್ರತೆ ಅಭ್ಯಾಸ ಮಾಡ್ಬೇಕೀಗ. ಅದೇ ಶ್ರೀಲ ಪ್ರಭುಪಾದ ಸಮಯದಲ್ಲಿ 100 ವರ್ಷಗಳ ಹಿಂದೆ ಮದುವೆ ಆಗ್ಬೋದಿತ್ತು. ಸೊ ಶ್ರೀಲ ಪ್ರಭುಪಾದರು ಯಾರೋ ಒಬ್ಬ ಹೆಣ್ಣನ್ನು ನೋಡಿ ಅವರು ಮದುವೆ ಮಾಡೋ ಒಂದು ಇದರಲ್ಲಿ ಒಂದು ಪ್ಲಾನ್ ಅಲ್ಲಿ ಇದ್ರು.
ಪ್ಲಾನ್ ಅಲ್ಲಿ ಇದ್ರು ಅಂದ್ರೆ ಅವ್ರ ಮೂಲಕನೋ ಯಾರ ಮೂಲಕನೋ ತಿಳಿಸಿ ಮಾಡೋ ತರ ಏನೋ ಒಂದು ಪ್ಲಾನ್, ಅದ ನೇರವಾಗಿ ಹೋಗಿ ಅಂತ ಪ್ಲಾನ್ ಇಲ್ಲ. ಎನಿವೆ ಅದು ಶಿಲಾ ಪ್ರಭುಪಾದರ ತಂದೆಗೆ ತಿಳಿಯುತ್ತೆ. ಸೊ ಶಿಲಾ ಪ್ರಭುಪಾದರ ತಂದೆ ತಿಳಿದ ಮೇಲೆ ಪ್ರಭುಪಾದನ ಕರೀತಾರೆ. ಕರೆದು ನನಗೆ ಇದು ಸುದ್ದಿ ಬಂತು, ಈ ರೀತಿ ನೀನು ಇನ್ನೊಂದು ಮದುವೆಯನ್ನು ಮಾಡ್ಕೊಳ್ಳೋ ಒಂದು ಪ್ರಯತ್ನದಲ್ಲಿ ಇದ್ದೀಯಾ, ನಿನ್ನ ಹೆಂಡತಿ ನನಗೆ ಇಷ್ಟ ಇಲ್ಲ ಅಂತ ನನಗೆ ತಿಳಿಯಿತು ನನಗೆ. ಸೊ ಆದ್ರೆ ಇದು ನಿನಗೆ ಒಂದು ಒಳ್ಳೆ ವರ, ನಿನಗೆ ಇದು ದೊಡ್ಡ ಆಶೀರ್ವಾದ ನಿನಗೆ. ಯಾಕಂದ್ರೆ ಭೌತಿಕವಾಗಿ ಇಲ್ಲಿ ಹೇಳ್ತಾ ಇದ್ದಾರೆ ಒಳ್ಳೆ ಹೆಂಡತಿ ಅಂದ್ರೆ ಒಂದು ಭಾಗ್ಯ ಅಂತಾನೆ ಇನ್ನೊಂದು. ಆದ್ರೆ ಇಲ್ಲಿ ಹೇಳ್ತಾರೆ ಶಿಲ ಪ್ರಭುಪಾದರಿಗೆ ಅವ್ರಿಗೆ ಅವ್ರ ಮೇಲೆ ಇಷ್ಟ ಇಲ್ಲ, ಹಾಗೆ ಇನ್ನೊಂದು ಇದಿಲ್ಲ, ವ್ಯಾಮೋಹ ಇಲ್ಲ, ಏನೂ ಇಲ್ಲ. ವ್ಯಾಮೋಹ ಅಂದ್ರೆ ಡ್ಯೂಟಿಯಾಗಿ ಆಚಾರ್ಯ ಶಿಲ ಪ್ರಭುಪಾದ ನೋಡ್ಕೊಂಡ್ರು, ಇಲ್ಲ ಅಂತಲ್ಲ. ಆದ್ರೆ ಅದು ಬಿಟ್ರೆ ಒಂದು ಹೇಳೋದೊಂದು ರೀತಿ ಗಂಡು ಹೆಂಡತಿ ಅಂದ್ರೆ ಅಷ್ಟೊಂದು ಹುಚ್ಚುತನ ಆ ರೀತಿ ಇಲ್ಲ ಶಿಲ ಪ್ರಭುಪಾದ ಆಚಾರ್ಯ ಅವ್ರಿಗೆ ಇಲ್ವೇ ಇಲ್ಲ ಬಿಡಿ. ಆದ್ರೂ ಕೂಡ ಶಿಲ ಪ್ರಭುಪಾದ ತಂದೆ ಹೇಳ್ತಾರೆ, ನಿನ್ನ ಹೆಂಡತಿಯ ಮೇಲೆ ಆತರ ಒಂಥರ ಏನ್ ಹೇಳೋದು, ಅಟ್ರಾಕ್ಷನ್, ಒಂದು ರೀತಿಯ ಒಂದು ಇದು ಇಲ್ಲ ಅಂದ್ರೆ ಅದು ನಿನಗೆ ಒಂದು ದೊಡ್ಡ ಆಶೀರ್ವಾದ. ಯಾಕಂದ್ರೆ ನಿನಗೆ ಮುಂದೆ ಇದು ಸನ್ಯಾಸತ್ವ ಸ್ವೀಕರಿಸಲಿಕ್ಕೆ, ಇಲ್ಲ ನೀನು ವೈರಾಗ್ಯವನ್ನು ಬೆಳೆಸಲಿಕ್ಕೆ ತುಂಬಾ ಅನುಕೂಲ ಮಾಡುತ್ತೆ. ಇಲ್ಲ ಅಂದ್ರೆ ನೋಡಿ, ಇದು ಕೂಡ ಈ ಭೌತಿಕ ಜಗತ್ತಿಗೆ ಅಂದ್ರೆ ಗಂಡು ಹೆಣ್ಣು ಇದೊಂದು ಮಾಯೆ, ಇದು ಕೂಡ ಇದು ನಮ್ಮನ್ನು ನಂಟು ಕಟ್ಟಿ ಹಿಡಿಯುತ್ತೆ ಅಂದ್ರೆ ಹೇಳೋದು, ಇದೊಂದು ಗಂಟು ಕಟ್ಟಾಗಿರುತ್ತೆ. ಹೃದಯ ಗ್ರಂಥಿ ಮಾಹು ಪುಂಸಾ ಸ್ತ್ರೀಯ ಮಿಥುನಿ ಭಾವ ಮೇತತ್ ತಯೋರ್ಮಿತೋ ಹೃದಯ ಗ್ರಂಥಿ ಮಾಹು ಜನಸ್ಯ ಮೋಹೋಯಂ ಅತ ಗೃಹ ಕ್ಷೇತ್ರ ಸುತಾಪ್ತ ವಿತ್ತೆ ಜನಸ್ಯ ಮೋಹೋಯಂ ಅಹಂ ಮಮೇತಿ. ಸೊ ಈ ನಂಟು ಕೂಡ ಇದು ಒಳ್ಳೇದಲ್ಲ. ಎಷ್ಟು ಬೇಕೋ ಅಷ್ಟಿರ್ಬೇಕಷ್ಟೇ. ಇದು ಜಾಸ್ತಿ ಆದ್ರೆ ಇದು ಕೂಡ ನಮ್ಮನ್ನು ಇದು ಮಾಡುತ್ತೆ. ಪುರಂಜನ ಕಥೆ ನೀವು ಕೇಳ್ತೀರಾ, ಭಾಗವತದ ಮುಂದೆ ಬರುತ್ತೆ. ಹೇಗೆ ಒಂದು ಗಂಡು ಅವರ ಹೆಂಡತಿ ಮೇಲೆ ತುಂಬಾ ಅವನು ಇದು ಮಾಡಿದ್ದ ಅವನ ಹೆಣ್ಣಾಗಿ ಹುಟ್ಟುತ್ತಾರೆ. ಸೊ ಈ ರೀತಿ ಆಗುತ್ತೆ. ಇದೊಂದು ಚಕ್ರ, ಇದು ನಡೀತಾ ಹೋಗುತ್ತೆ. ಇದು ಯಾವುದೊಂದು ಶಾಶ್ವತವಾದ ಪರಿಹಾರ ಆಗೋದಿಲ್ಲ. ಸೊ ಹಾಗೆ ಶಿಲ ಪ್ರಭುಪಾದರಿಗೆ ಅವ್ರ ತಂದೆ ಹೇಳಿದ್ದು, ನಿನಗೆ ನಿನ್ನ ಹೆಂಡತಿಯ ಮೇಲೆ ಅಷ್ಟು ಆಕರ್ಷಣೆ ಇಲ್ಲ ಅಂದ್ರೆ ಅದು ನಿನಗೆ ಒಂದು ದೊಡ್ಡ ವರವೇ. ಯಾಕಂದ್ರೆ ನೀನು ಒಂದು ಕರ್ತವ್ಯವಾಗಿ ನೀನು ಒಂದು ಗೃಹಸ್ಥ ಜೀವನದಲ್ಲಿ ನೀನು ನೆರವೇರಿಸು ನಿನ್ನ ಕಾರ್ಯಗಳನ್ನು. ಆದ್ರೆ ಅಂತಿಮವಾಗಿ ನಿನಗೆ ಆ ವೈರಾಗ್ಯ ಭಾವ ಇರೋದ್ರಿಂದ ನೀನು ಸುಲಭವಾಗಿ ಭಗವಂತನ ಆಶ್ರಯ ಪಡಿಬಹುದು. ಶಿಲ ಪ್ರಭುಪಾದ ಆಕ್ಚುಲಿ ತಕ್ಷಣ ಅವ್ರ ತಂದೆ ಮೇಲೆ ಎಷ್ಟು ಗೌರವ ಇತ್ತು ಶಿಲ ಪ್ರಭುಪಾದರಿಗೆ ಅಂದ್ರೆ, ಶಿಲ ಪ್ರಭುಪಾದ ಹೇಳ್ತಾರೆ, ನನಗೆ ಅದು ಇಚ್ಛೆ ಇಲ್ಲದೆ ಇರ್ಬೋದು, ಆದ್ರೆ ನನ್ನ ತಂದೆಗೆ ಇದು ಇಚ್ಛೆ, ನಾನು ಇದನ್ನು ಬಿಡ್ಬೇಕು ಅಂತ. ಈ ತರ ಒಂದು ಭೌತಿಕವಾಗಿ ನನ್ನ ಇಚ್ಛೆಗಳನ್ನು ಪೂರೈಕೆ ಮಾಡ್ತಾ ನಾನು ಮುಂದುವರ್ಸೋದು ಆ ತಂದೆಗೆ ಇಷ್ಟ ಇಲ್ಲ. ಸೊ ಹಾಗೆ ನನಗೂ ಕೂಡ ಇಷ್ಟ ಇಲ್ಲ. ಶಿಲ ಪ್ರಭುಪಾದರು ತಕ್ಷಣವೇ ಆ ಪ್ಲಾನ್ ಅಂದ್ಬಿಟ್ಟು, ಪ್ರಭುಪಾದ ಎಷ್ಟು ಮುಂದುವರ್ಸಿದ್ರು ಅದನ್ನ ಮದುವೆ ಮಾಡ್ಕೊಳ್ಳಿಕ್ಕೆ ಅದಕ್ಕೆ ವ್ಯವಸ್ಥೆಗೆ, ಶಿಲಪ್ರಭುಪಾದ ಅಲ್ಲಿಗೆ ನಿಲ್ಸ್ಬಿಟ್ಟು, ಆಯ್ತು ನನ್ನ ತಂದೆ ಹೇಳಿದ್ರು, ತಂದೆ ಮಾತಿಗೆ ಆಯ್ತು. ಸೊ ಶಿಲಪ್ರಭುಪಾದ ತಕ್ಷಣವೇ ಅದನ್ನು ಬಿಟ್ಟು, ಶಿಲಪ್ರಭುಪಾದ ಮತ್ತೆ ಹೇಳ್ತಾರೆ, ಇದು ನನಗೆ ತುಂಬಾ ನಮ್ಮ ತಂದೆ ಹೇಳಿದಾಗೆ ಇದು ನನಗೆ ವರವೇ ಆಯಿತು. ಹಾಗೆ ನಾನು ಸುಲಭವಾಗಿ, ನನ್ನ ಗುರು ಕೂಡ ನನಗೆ ಆಜ್ಞೆ ಕೊಟ್ಟದ್ದು, ನಾನು ಈ ಸಂದೇಶವನ್ನು ಪ್ರಚಾರ ಮಾಡಬೇಕು ಪಾಶ್ಚಾತ್ಯ ದೇಶದಲ್ಲಿ ಅಂತ. ಸೊ ಸಹಜವಾಗಿ ಶಿಲ ಪ್ರಭುಪಾದರು ಆ ವೈರಾಗಿ ಭಾಗಗಳು. ಸೊ ಎನಿವೆ ಶಿಲ ಪ್ರಭುಪಾದ ಗೃಹಸ್ಥ ಜೀವನದಲ್ಲಿ ಅವರ ಹೆಂಡತಿಯನ್ನು ಚೆನ್ನಾಗಿ ನೋಡ್ಕೊಂಡು, ಅವ್ರಿಗೆ ಎಷ್ಟು ಮಕ್ಕಳು, ಯಾಕಂದ್ರೆ ಹೆಂಗಸರಿಗೆ ಬಹಳ ಮಕ್ಕಳು ಇದ್ರೆ ಅವರ ಆನಂದ. ಇದು ಭೌತಿಕವಾಗಿ ಅವರ ಒಂದು ಮನೋಸ್ಥಿತಿ, ಹಾಗೆ ಸೈಕಾಲಜಿ. ಶಿಲ ಪ್ರಭುಪಾದ ಹಾಗೆ ಅವ್ರ ಮಕ್ಕಳು ಕೂಡ ಕೊಟ್ಟು, ಅವ್ರಿಗೆ ವ್ಯವಸ್ಥೆ ಕೊಟ್ಟು ಎಲ್ಲ ನೋಡ್ಕೊಂಡ್ರು ಪ್ರಭುಪಾದ, ಇಲ್ಲ ಅಂತ. ಆದರೆ ಪ್ರಭುಪಾದ ಕಾಲ ಸಮಯದಲ್ಲಿ ಅವರು ಸನ್ಯಾಸಿಯರ ಜೀವನ ಸ್ವೀಕರಿಸಿ ಅವರು ತಮ್ಮ ಗುರುವಿನ ಆದೇಶವನ್ನು ಪೂರೈಕೆ ಮಾಡುವ ಒಂದು ಯತ್ನದಲ್ಲಿ ತೊಡಗಿದ್ರು. ಸೊ ಇಲ್ಲಿ ನಾವು ಅದೇ ನೋಡ್ತಾ ಇರೋ ಪಾಯಿಂಟ್ ಏನಂದ್ರೆ, ಇದು ಈ ರೀತಿ ಒಂದು ಮ್ಯಾಚಿಂಗ್ ಅಂದ್ರೆ ಗಂಡು ಹೆಣ್ಣದ ಒಂದು ಮನೋಸ್ಥಿತಿ, ಇದನ್ನು ಅದು ಮಾಡಿ ಮತ್ತೆ ಅವ್ರ ಮದುವೆ ಆಗೋದು. ಸೊ ಹೇಳ್ತಾರೆ, ಇವಾಗ ಇನ್ನೊಂದು ಹೇಳ್ತಾರೆ, ಈಗ ಏನಂದ್ರೆ ಮೊದಲಿಗೆ ಲವ್ ಮತ್ತೆ ಮ್ಯಾರೇಜ್ ಅಂತ ಹೇಳ್ತಾರೆ. ಇಲ್ಲ, ಶಾಸ್ತ್ರದ ಪ್ರಕಾರ ಮೊದಲು ಮ್ಯಾರೇಜ್ ಆಮೇಲೆ ಲವ್ ಅಂದ್ರೆ ಇದು ಲವ್ ಅಲ್ಲ, ಲಸ್ಟ್ ಇದು. ಎನಿವೆ ಈ ಪ್ರೇಮ ಇದೇನದು ಏನಂದ್ರೆ, ಹಿಂದೆ ಅವ್ರ ಮದುವೆ ಆದ್ಮೇಲೆ ಆ ಸಹಜವಾಗಿ ಗಂಡು ಹೆಣ್ಣಿನ ಮಧ್ಯೆ ಅದು ಆಕರ್ಷಣೆ ಇದೆ. ಅದೇನದು ನಾವೇನದನ್ನ ಸೃಷ್ಟಿ ಮಾಡೋದು ಅಗತ್ಯ ಇಲ್ಲ, ಸಹಜವಾಗಿ ಇದೆ. ಹಾಗಾಗಿ ಮೊದಲಿಗೆ ಅವರ ಸಮಶೀಲತೆ, ಅವರ ಒಂದು ಮನೋಸ್ಥಿತಿಯನ್ನು ನೋಡಿ, ಅದನ್ನು ನೋಡಿ ಮತ್ತೆ ಅವರು ಮದುವೆ ಆದ್ಮೇಲೆ ಮತ್ತೆ ಅವ್ರ ಮಧ್ಯೆ ಅದು ಬೆಳೆಯುತ್ತೆ, ಸಹಜವಾಗಿ ಬೆಳೆಯುತ್ತೆ. ಮತ್ತೆ ಅದೇ ಫಲಿನ ಪರಿಚಯತೆ, ಪ್ರತಿಯೊಂದು ಕೂಡ ಒಂದು ಫಲದಿಂದ ಗೊತ್ತಾಗುತ್ತೆ, ಅದರ ರಿಸಲ್ಟ್ ಇಂದ ಗೊತ್ತಾಗುತ್ತೆ. ಈಗ ನೋಡೋದು, ಈಗ ಲವ್ ಮ್ಯಾರೇಜ್ ಅಂತ ಇದು ಮಾಡೋದು, ಸ್ವಲ್ಪ ದಿವಸ ಅದು ಅಯ್ಯೋ ನಾನಿಲ್ದೆ ನೀನಿಲ್ಲ, ನೀನಿಲ್ದೆ ನಾನಿಲ್ಲ, ಅದೇ ಎಷ್ಟು ದಿವಸ ನಡೆಯುತ್ತೆ, ಎಷ್ಟು ಸಮಯ, ಎಷ್ಟು ದಿನಗಳೋ ಎಷ್ಟು ವರ್ಷಗಳೋ ಅದ್ರ ನಿಂತೋಗ್ಬಿಡುತ್ತೆ.
ಮತ್ತೆ ಇನ್ನೊಬ್ಬ ಗಂಡು ಇನ್ನೊಂದು ಹೆಣ್ಣಿಂದೆ, ಆ ಹೆಣ್ಣು ಇನ್ನೊಂದು ಗಂಡಿಂದೆ. ಸೊ ಇದು ಸರಿಯಾದ ಫಲಿತಾಂಶವಲ್ಲ, ಇದು ರಿಸಲ್ಟ್ ಅಲ್ಲ. ಅದ್ರ ಹಿಂದೆ ನಮಗೆ ಈ ತರ ಅರೇಂಜ್ ಮ್ಯಾರೇಜ್ ಇರೋದು ಇದು ಕರೆಕ್ಟ್ ಫಲಿತಾಂಶ. ಅದು ಜೀವನಾದ್ಯಂತ ಅವರು ಇರ್ತಾ ಇದ್ರು, ಜೀವನಾದ್ಯಂತ ಅವರು ಇನ್ನೊಂದು ಹೆಣ್ಣು ಇನ್ನೊಂದು ಗಂಡು ಇನ್ನೊಂದು ಹಿಂದೆ ಹೋಗ್ತಾ ಇರ್ತಾರೆ. ಇನ್ನೊಂದು ಶ್ರೀಲ ಪ್ರಭುಪಾದರು ಹೇಳೋದು, ಹಿಂದೆ ಇನ್ನೊಂದು ರೀತಿಯಲ್ಲಿ ಇದು ಇರ್ತಾ ಇದ್ದದ್ದು, ಮೊದಲಿಗೆ ಹೆಂಗಸರಿಗೆ ಬೇಗ ಮದುವೆ ಆಗ್ತಾ ಇತ್ತು. ಅದು ಕೂಡ ಒಂದು ಈ ಇವತ್ತಿನ ಆಧುನಿಕ ಸಮಾಜದ ಒಂದು ಲೋಪ ಅಂತಾನೆ ಹೇಳ್ಬೋದು. ಈಗ ಕಾನೂನು ಕೂಡ ಇದೆ ಈಗ ಇಷ್ಟು ವರ್ಷಗಳ ನಂತರನೇ ಅಂತೆಲ್ಲ. ಸೊ ಆಕ್ಚುಲಿ ಶಾಸ್ತ್ರದ ಪ್ರಕಾರ ಪರ್ಟಿಕ್ಯುಲರ್ಲಿ ಸ್ತ್ರೀಯರಿಗೆ ಬೇಗ ಮದುವೆ ಆಗಬೇಕು ಅಂತ ಹೇಳ್ತಾರೆ. ಯಾಕಂದ್ರೆ ಬೇಗ ಅವರಿಗೆ ಬೇಗ ಗಂಡಿನ ಇದಕ್ಕಿಂತ ಮುಂಚೆ ಹೆಣ್ಣು ದೇಹದಲ್ಲಿ ಅವರಿಗೆ ಈ ಕಾಮಭಾವ ಅನ್ನೋದು ಬೇಗ ಬರುತ್ತೆ. ಅವ್ರಿಗೆ ಅದು ಅವ್ರಿಗೆ ಅವರ ವಯಸ್ಸಿಗೆ ಬೇಗ ಬರ್ತಾರೆ ಅವರು, ಬೇಗ ಬಂದು ಮತ್ತೆ ಒಂದು ಆ ಇಚ್ಛೆ ಕೂಡ ಆ ಹೆಣ್ಣಿನ ದೇಹದಲ್ಲಿ ಹೆಚ್ಚು ಅಂತ ಹೇಳ್ತಾರೆ. 9 ಟೈಮೇ ಹೆಚ್ಚು ಅಂತಾನೆ ಹೇಳ್ತಾರೆ. ಅದು ಬೇಗ ಕೂಡ ಬರುತ್ತೆ ಅವರ ಇದರಲ್ಲಿ. ಹಾಗಾಗಿ ಆ ಬಂದಾಗ್ಲೇ ಅವರಿಗೆ ಒಂದು ಮನಸ್ಥಿತಿಯಲ್ಲಿ ಇದರಲ್ಲಿ ನನ್ನ ಗಂಡ ಇದ್ದಾನೆ ಅಂದ್ರೆ ಯಾವುದು ಮಾನಸಿಕವಾಗಿ ಸೈಕಾಲಜಿಕಲಿ ದಟ್ ಇಸ್ ವೆರಿ ಗುಡ್ ಸೈಕಾಲಜಿ. ಶಿಲ ಪ್ರಭುಪಾದ ಹೇಳ್ತಾರೆ, ಇವಾಗ ಇದು ತಿಳಿದಿತ್ತು ಹಿಂದೆ ವೈದಿಕ ಕಾಲದಲ್ಲಿ ಅವರ ಹೆಣ್ಣಿನ ಒಂದು ಮಾನಸ ಸ್ಥಿತಿ. ಸೊ ಚಿಕ್ಕ ಮಗುವಾಗಿದ್ದಾಗ ಕುಮಾರ ಒಂದು ವ್ಯವಸ್ಥೆ ಇದ್ದಾಗಲೇ ಅವ್ರಿಗೆ ಒಂದು ಮದುವೆ ಆಗಿದ್ದಲ್ಲಿ ಅವ್ರ ಮನಸ್ಸು ಬೇರೆ ಇನ್ನೆಲ್ಲೂ ಹೋಗೋದಿಲ್ಲ, ಬೇರೆ ಯಾರು ಇವ್ರ ಮೇಲೆ ಹೋಗೋದಿಲ್ಲ. ಇವಾಗಂದ್ರೆ ಮನಸ್ಸು ಆಗ್ಲೇ ಅದು ಆ ತಳಮಳ ಇರೋದ್ರಿಂದ ಅದಾಗ್ಲೇ ಅದು ಇದು ಸರಿಯಾಗಿ ಅದು ನಿಂತ್ಕೊಂಡಿಲ್ಲ. ಸೊ ಈ ರೀತಿ ಎಷ್ಟೋ ರೀತಿಯಲ್ಲಿ ಶಿಲ ಪ್ರಭುಪಾದರು ನಮಗೆ ವೈದಿಕ ಕಾಲದಲ್ಲಿ ಎಷ್ಟು ವೈಜ್ಞಾನಿಕವಾಗಿತ್ತು ಆ ಒಂದು ವ್ಯವಸ್ಥೆ, ಆದ್ರೆ ಇವತ್ತು ನಾವು ಅದನ್ನು ಕಳೆದುಕೊಂಡಿದ್ದೇವೆ ಅಂತ ರೀತಿಯಲ್ಲಿ ನಮಗೆ ತಿಳಿಸ್ಕೊಡ್ತಾರೆ. ಬಟ್ ಎನಿವೆ ಕಲಿಯುಗದಲ್ಲಿ ನಾವು ಎಲ್ಲವೂ ಕೂಡ ಒಂದೇ ಸಲ ನಾವು ಚೇಂಜ್ ಮಾಡೋಕ್ಕಾಗಲ್ಲ. ನಾವು ಆದ್ರೆ ಇರೋದ್ರಲ್ಲೇ ನಾವು ಭಕ್ತಿಯನ್ನು ಮುಖ್ಯವಾಗಿ ಇಟ್ಕೊಂಡು ನಾವು ಮುಂದೆ ವರ್ಸ್ಬೇಕು. ಪರಮ ಭಾಗ್ಯಶಾಲಿ ಯಾವಾಗ ಆಗ್ತೇವೆ ನಾವು? ಭಾಗ್ಯಶಾಲಿಯಲ್ಲಿ ಹೇಳ್ತಾ ಇದ್ದಾರೆ ಇಲ್ಲಿ, ಭಾಗ್ಯಶಾಲಿ ಆಗ್ಬೇಕಂದ್ರೆ ಭೌತಿಕವಾಗಿ ಒಂದು ಐಶ್ವರ್ಯ ಧನವನ್ನು ಸಂಗ್ರಹ ಮಾಡಬೇಕು, ಒಂದು ಹೆಂಡತಿಯನ್ನು ಒಳ್ಳೆ ಹೆಂಡತಿ ಇರಬೇಕು, ಒಳ್ಳೆ ಮಕ್ಕಳು ಇರಬೇಕು ಅಂತೆಲ್ಲ ಹೇಳ್ತಾರೆ. ಆದ್ರೆ ಆಧ್ಯಾತ್ಮಿಕವಾಗಿ ನಾವು ಭಾಗ್ಯಶಾಲಿಗಳಾಗ್ತದೆ ಯಾವುದು ಬೇಕಿಲ್ಲ. ಆಧ್ಯಾತ್ಮಿಕವಾಗಿ ಭಾಗ್ಯಶಾಲಿ ಆಗ್ಬೇಕಂದ್ರೆ ಒಂದು ಗುರು ಬೇಕು, ಮತ್ತೆ ಕೃಷ್ಣ ಬೇಕು. ಬ್ರಹ್ಮಾಂಡ ಭ್ರಮಿತೆ ಕೋನೋ ಭಾಗ್ಯವಾನ್ ಜೀವ್ ಗುರು ಕೃಷ್ಣ ಪ್ರಸಾದೇ ಪಾಯ್ ಭಕ್ತಿ ಲತಾ ಬೀಚ್. ಸೊ ಪ್ರತಿಯೊಬ್ಬರು ನಾವು ಭೌತಿಕವಾಗಿ ಬೇಡ, ಭಾಗ್ಯ ಬಂದ್ರೆ ಬರ್ಲಿ, ಇಲ್ಲ ಅಂದ್ರೆ ಹೋಗ್ಲಿ, ತೊಂದರೆ ಇಲ್ಲ. ಆದ್ರೆ ಆಧ್ಯಾತ್ಮಿಕವಾಗಿ ಭಾಗ್ಯಶಾಲಿಗಳಾಗ್ಬೇಕು. ಹೇಗೆ ಆಧ್ಯಾತ್ಮಿಕವಾಗಿ ಭಾಗ್ಯಶಾಲಿಗಳಾಗ್ಬೋದು? ನಾವು ಭಾಗ್ಯಶಾಲಿಗಳಾಗಬೇಕಂದ್ರೆ ಒಂದು ಸರಿಯಾದ ಗುರು ಶ್ರೀ ಪರಂಪರೆಯಲ್ಲಿ ಬರೋ ಒಂದು ಆಚಾರ್ಯರ ಒಂದು ಆಶ್ರಯ ಬೇಕು ನಮಗೆ, ಅವರ ಒಂದು ಮಾರ್ಗದರ್ಶನ ಬೇಕು ನಮಗೆ, ಮತ್ತೆ ಕೃಷ್ಣನ ಒಂದು ಕೃಪೆ ಬೇಕು. ಸೊ ಇವರಿಬ್ಬರಿಂದ ನಮಗೆ ಪರಮ ಭಾಗ್ಯಶಾಲಿಗಳಾಗಬಹುದು. ಗುರು ಕೃಷ್ಣ ಪ್ರಸಾದೇ ಪಾಯ್ ಭಕ್ತಿ ಲತಾ ಬೀಚ್. ಅವರಿಂದ ನಮಗೆ ಈ ಭಕ್ತಿಯ ಒಂದು ಬೀಜ ಸಿಕ್ಕಿದ್ರೆ ಕೃಷ್ಣನ ಸೇವೆ ಮಾಡುವ ಒಂದು ನಮಗೆ ಒಂದು ಒಂದು ಇಚ್ಛೆ ಅದು ನಮ್ಮಲ್ಲಿ ಉದ್ಭವ ಆದ್ರೆ ನಮ್ಮ ಜೀವನದ ಪರಿಪೂರ್ಣ. ಸತತವಾಗಿ ಕ್ಷಣಕ್ಕೆ ನಮಗೆ ಕೃಷ್ಣನ ಸೇವೆ ಮಾಡೋದಕ್ಕೆ, ಕೃಷ್ಣನ ಒಂದು ದಾಸತ್ವದಲ್ಲಿ ನಾವು ಇರೋ ಒಂದು ಮನೋಸ್ಥಿತಿಯನ್ನು ನಾವು ಗುರು ಮತ್ತೆ ಕೃಷ್ಣ ನಮಗೆ ಅನುಗ್ರಹಿಸಿದರೆ ಇದಕ್ಕಿಂತ ನಮಗೆ ಭಾಗ್ಯ ಇಲ್ಲ. ಪರಮ ಭಾಗ್ಯ ಇದು. ಈ ಭಾಗ್ಯ ನಮಗೆ ಜೀವನ ಜನ್ಮ ಶಾಶ್ವತವಾಗಿ ಈ ಭಾಗ್ಯ ನಮ್ಮಲ್ಲಿ. ಈ ಶಾಶ್ವತವಾಗಿ ನಾವು ಈ ಭಾಗ್ಯವನ್ನು ಕಳ್ಕೊಂಡಿದ್ದೇವೆ. ಕಳ್ಕೊಂಡು ಭೌತಿಕವಾಗಿ ನಾವು ಅದು ಸಿಕ್ಕಿದ್ರೆ ಭಾಗ್ಯ, ನಮ್ಗೆ ಹಣ ಸಿಕ್ಕಿದ್ರೆ ಭಾಗ್ಯ, ಹೆಣ್ಣು ಸಿಕ್ಕಿದ್ರೆ ಭಾಗ್ಯ, ಇಲ್ಲ ಒಳ್ಳೆ ಮಕ್ಕಳು ಸಿಕ್ಕಿದ್ರೆ ಭಾಗ್ಯ, ಇನ್ನೊಂದು ರೀತಿ ಅಂತ ನಾವು 1000 ಇದನ್ನು ಸೃಷ್ಟಿ ಮಾಡ್ಕೊಂಡಿದ್ದೇವೆ. ಎಷ್ಟಾದ್ರೂ ಇದು ಭೌತಿಕವಾದದ್ದು, ಇದು ನಾಶ ಆಗತ್ತೆ. ಸೊ ನಾವು ಆಧ್ಯಾತ್ಮಿಕವಾಗಿ ಭಾಗ್ಯವಂತರಾಗೋಣ. ಆಧ್ಯಾತ್ಮಿಕವಾಗಿ ಭಾಗ್ಯವಂತರಾಗಬೇಕಾದ್ರೆ ಗುರು ಕೃಷ್ಣ ಒಂದು ಕೃಪೆಯನ್ನು ಪಡೆಯುವ ಒಂದು ಪ್ರಯತ್ನ ನಾವು ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಧನ್ಯವಾದಗಳು ಗುರುಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದ. ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಪ್ರಶ್ನೆಗಳು ಏನಾದ್ರು ಇತ್ತಾ? ಧನ್ಯವಾದಗಳು.